ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ ಮಾತಾಜಿ ಎಲ್ಲರಿಗೂ. ಹಾ ನೀನೆ ತಿಳ್ಕೊಂಡ್ವಿ ಅಂತ ಸ್ವಲ್ಪ ನೋಡೋಣ. ಮರಗಳ ಮೂಲ ತಿಳ್ಕುಷ ಭಗವಂತ ಅಂತ ತಿಳ್ಕ. ಮಾತಾಜಿ ನಾನ್ ಮಾತಾಡೋದು ಕೇಳ್ತಿರ್ಬೋದು, ನೀವು ಮಾತಾಡೋದು ನನ್ಗೆ ಕೇಳ್ತಿಲ್ಲ ಮಾತಾಜಿ. ಓಕೆ ಮಾತಾಜಿ, ಕಂಟಿನ್ಯೂ ಮಾಡಿ. ಮನೆಯಲ್ಲಿ ನಾವು ನೆನ್ನೆ ತಿಳ್ಕೊಂಡ್ವಿ ಅಲ್ವಾ, ನಿತ್ಯಾನಂದರಿಗೆ ಎಷ್ಟೊಂದು ಅದ್ಭುತವಾದ ಅವತಾರಗಳಲ್ಲಿ ಪ್ರಭುಗಳು ಸಹ ಬಂದಿದ್ರು ಅವರು ಅಂತ. ಅಂದ್ರೆ ಅವ್ರು ಯಾವಾಗ್ಲೂ ಭಗವಂತ ದಾಸನಾಗಿ. ಮಾತಾಜಿ ಕೇಳ್ತಿದ್ಯಾ? ಕೇಳ್ತದೆ ಮಾತಾಜಿ, ಕೇಳ್ತಾ ಇದೆ. ಹರೇ ಕೃಷ್ಣ. ಕೇಳ್ತದೆ ಮಾತಾಜಿ, ಕೇಳ್ತದೆ. ಥ್ಯಾಂಕ್ ಯು ಮಾತಾಜಿ. ಓಕೆ, ಇಲ್ಲಿ ಚೈತನ್ಯ ಮಹಾಪ್ರಭುಗಳಿಗೆ ಅವರು ನಿತ್ಯಾನಂದ ಪ್ರಭುಗಳು ಹೇಗೆ ಗುರುಗಳಂತೆ ಸೇವಿಸ್ತಾರೆ, ಮತ್ತೆ ದಾಸರಾಗಿ ಕೆಲವು ಸೇವೆ ಮಾಡ್ತಾರೆ, ಕೆಲವು ಗೆಳೆಯಾಗಿ ಸೇವೆಯನ್ನ ಮಾಡ್ತಾರೆ ಅಂತ ನೋಡಿದ್ವಿ. ಅವರು ಹೇಗೆ ಗೂಳಿಗಳ ಹಾಗೆ ಒಬ್ರಿಗೊಬ್ರು ಗುದ್ದಾಡ್ಕೊಂಡು ಆಟವನ್ನ ಹಾಡ್ತಾ ಇದ್ರು. ಆಟ ಹಾಡಿ ಮಲ್ಕೊಂಡ್ಬಿಟ್ರೆ ಬಲರಾಮ ಕೃಷ್ಣರ್ ಹೋಗ್ಬಿಟ್ಟು ಅವರ ಪಾದಗಳನ್ನ ಹೊತ್ತುತ್ತಾ ಇದ್ರು ಅಲ್ವಾ. ನೋಡಿ ಇಲ್ಲಿ ಏನು ಕೃಷ್ಣನ ದಾಸ ಅಂತ ಬಲರಾಮ ಹೇಳ್ತಾರೆ, ನಿತ್ಯಾನಂದ ಪ್ರಭುಗಳ ಅದನ್ನ ಹೇಳ್ತಾರೆ. ಆದ್ರೆ ಕೃಷ್ಣ ಕೂಡ ಅವ್ರಿಗೆ ಸೇವೆಯನ್ನ ಅವರು ಮಾಡ್ತಾ ಇದ್ರು. ಸೊ ಇವರೆಲ್ಲ ಯಾರು? ಕೃಷ್ಣನ ಸ್ವಾಂಶದ ಒಂದು ಅಂಶನೇ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಇನ್ನ ಕೆಲವೊಂದ್ಸರಿ ಅವರು ಏನು ಬ್ರಹ್ಮ ವಿಮೋಚನಾ ಲೀಲೆಯನ್ನ ತಿಳ್ಕೊಂಡ್ವಿ. ಮತ್ತೆ ಇನ್ನೇನ್ ತಿಳ್ಕೊಂಡ್ವಿ ನಾವು? ಅವರು ಆಟ ಆಡ್ಬೇಕಾದ್ರೆ ಕೆಲವೊಂದ್ ಸಮಯ ಪಕ್ಷಿಗಳನ್ನೆಲ್ಲ ಮಿಮಿಕ್ರಿ ಮಾಡ್ತಿದ್ರು, ಅದೆಲ್ಲ ತಿಳ್ಕೊಂಡ್ವಿ. ಚೈತನ್ಯ ಮಹಾಪ್ರಭುಗಳನ್ನ ಏಕಮೇವ ನಿಯಂತ್ರಕರು ಅಂತ ತಿಳ್ಕೊಂಡ್ವಿ. ಉಳಿದವರೆಲ್ಲ ಅವರ ಒಡನಾಡಿಗಳು ಮತ್ತೆ ಸೇವಕರು. ಉಳಿದವರೆಲ್ಲ ಪಾಲ್ಗೊಳ್ಳಿಕ್ಕೆ ಅವ್ರಿಗೆಲ್ಲ ಸಹಾಯ. ಸೊ ಇವರೆಲ್ಲರ ಸಹಾಯದೊಂದಿಗೆ ಗೌರಂಗ ತಮ್ಮ ಗುರಿಯನ್ನ ಈಡೇರಿಸ್ಕೊಂಡ್ರು ಅಂತ ಹೇಳಿದ್ವಿ. ಅಂದ್ರೆ ಎಲ್ಲಾ ಕಲಿಯುಗದ ಧರ್ಮ ಏನಾಗಿತ್ತು? ನಾಮ ಸಂಕೀರ್ತನೆಯನ್ನ ಎಲ್ಲಾ ಕಡೆ ಪ್ರಚಾರ ಮಾಡೋದು, ಎಲ್ಲರನ್ನ ಭಕ್ತರನ್ನಾಗಿ ಮಾಡೋದಲ್ವಾ. ಸೊ ಗೌರಂಗ ಇವರೆಲ್ಲರ ನೆರವಿನಿಂದ ಆ ಗುರಿಯನ್ನ ಈಡೇರಿಸ್ಕೊಂಡ್ರು ಅಂತ ಹೇಳ್ತಾರೆ. ಇನ್ನ ಪ್ರಭು ಅದ್ವೈತ ಆಚಾರ್ಯರ ಬಗ್ಗೆನೂ ಸ್ವಲ್ಪ ತಿಳ್ಕೊಂಡ್ವಲ್ವಾ. ಪ್ರಭು ಅದ್ವೈತ ಆಚಾರ್ಯರು ಯಾರು? ಕರ್ನಾಟಕ ಶಾಹಿ ವಿಷ್ಣು ಅಂತಾನೆ ತಿಳ್ಕೊಂಡ್ವಿ ನಾವು ಅಲ್ವಾ. ಸೊ ಇವರು ಅದ್ವೈತಾಚಾರ್ಯರು ನನ್ನ ಪ್ರಭುಗಳ ಸೇವಕ ಅಂತಾನೆ ಹೇಳ್ತಾರೆ. ಆದ್ರೆ ಪ್ರಭುಗಳು ಏನ್ ಹೇಳ್ತಾರೆ? ಚೈತನ್ಯ ಮಹಾಪ್ರಭುಗಳು ಅವರು ನನ್ನ ಗುರುಗಳು ಅಂತ ಹೇಳ್ತಾರೆ. ಸೊ ಹೀಗೆ ನಂತರ ಅದ್ವೈತ ಆಚಾರ್ಯರು ಅವರ ಅದ್ವೈತ ಆಚಾರ್ಯರ ಸತ್ಯವನ್ನ ನಾನು ವರ್ಣಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಯಾರು? ಕೃಷ್ಣರಾಜ ಕವಿರಾಜ ಗೋಸ್ವಾಮಿ. ಪ್ರಭು ಕೃಷ್ಣನು ಅವತರಿಸುವಂತೆ ಮಾಡಿ ಸಮಸ್ತ ಜಗತ್ತನ್ನೇ ಅವರು ಉದ್ಧರಿಸಿದ್ರು. ಅಂದ್ರೆ ಚೈತನ್ಯ ಮಹಾಪ್ರಭು ಅವತಾರಕ್ಕೆ ಅವರೇ ಕಾರಣ, ಕೃಷ್ಣನಾಗಿ ಬರ್ಲಿಕ್ಕೆ ಅವರೇ ಕಾರಣ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಅಲ್ಲಿಂದ ಮುಂದೆ ನೋಡೋಣ. ನಿತ್ಯಾನಂದ ಸ್ವರೂಪ ಪೂರೇ ಹಾಯಿಲ್ಲ ಲಕ್ಷ್ಮಣ, ಲಘು ಬಾತ್ರ ಹಾಯ ಕರೆ ರಾಮೇರ ಸೇವಾನ. ಹರೇ ಕೃಷ್ಣ ಮಾತಾಜಿ. ಚಿತ್ರಮೋಹಿನಿ ಮಾತಾಜಿ ಓದಿ. ಚಿತ್ರಮೋಹಿನಿ ಮಾತಾಜಿ, ಪ್ರಭಾವತಿ ಮಾತಾಜಿ. ಓದ್ತೀನಿ ಮಾತಾಜಿ. ನಿತ್ಯಾನಂದ ಸ್ವರೂಪ ಪೂರ್ವೇ ಹಾಯಿಲ್ಲ ಲಕ್ಷ್ಮಣ, ಲಘು ಭ್ರಾತ್ರ ಹಾಯ ಕರೆ ರಾಮೇರ ಸೇವನ. ನಿತ್ಯಾನಂದ ಸ್ವರೂಪ ಪ್ರಭು ನಿತ್ಯಾನಂದ ಸ್ವರೂಪರು ಪೂರ್ವದಲ್ಲಿ ಅಯ್ಯ ಆಗಿದ್ದರು. ಲಕ್ಷ್ಮಣ ಪ್ರಭು ರಾಮಚಂದ್ರನ ಕಿರಿಯ ಸೋದರನಾದ ಲಕ್ಷ್ಮಣ. ಲಘು ಭ್ರಾತ್ರ ಹಾಯ ತಮ್ಮನಾಗಿ ಕರೆ ಮಾಡುತ್ತಾರೆ. ರಾಮೇರ ಸೇವನ ಪ್ರಭು ರಾಮಚಂದ್ರನಿಗೆ ಸೇವೆ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪ್ರಭು ನಿತ್ಯಾನಂದ ಸ್ವರೂಪರು ಪೂರ್ವದಲ್ಲಿ ಲಕ್ಷ್ಮಣನಾಗಿ ಅವತರಿಸಿ ಪ್ರಭು ರಾಮಚಂದ್ರನ ತಮ್ಮನಾಗಿ ಅವನಿಗೆ ಸೇವೆ ಸಲ್ಲಿಸಿದರು. ಭಾವಾರ್ಥ: ಶಂಕರ ಸಂಪ್ರದಾಯದ ಸನ್ಯಾಸಿಗಳಲ್ಲಿ
ಬ್ರಹ್ಮಚಾರಿಗಳಿಗೆ ಅನೇಕ ಹೆಸರುಗಳಿವೆ. ಪ್ರತಿಯೊಬ್ಬ ಸನ್ಯಾಸಿಗೂ ಬ್ರಹ್ಮಚಾರಿಗಳು ಎಂದ ಹೆಸರಾದ ಕೆಲವರು ಸಹಾಯಕರಿರುತ್ತಾರೆ. ಸನ್ಯಾಸಿಗಳ ಹೆಸರುಗಳಿಗೆ ಅನುಗುಣವಾಗಿ ಅವರನ್ನು ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ. ಅಂತಹ ಬ್ರಹ್ಮಚಾರಿಗಳಲ್ಲಿ 4 ಹೆಸರು ಹೀಗಿದೆ: ಸ್ವರೂಪ, ಆನಂದ, ಪ್ರಕಾಶ ಮತ್ತು ಚೈತನ್ಯ. ನಿತ್ಯಾನಂದ ಪ್ರಭುಗಳು ಬ್ರಹ್ಮಚಾರಿಯಾಗಿಯೇ ಉಳಿದುಕೊಂಡರು. ಅವರು ಎಂದೂ ಸನ್ಯಾಸವನ್ನು ಸ್ವೀಕರಿಸಲಿಲ್ಲ. ಬ್ರಹ್ಮಚಾರಿಯಾಗಿ ಅವರ ಹೆಸರು ನಿತ್ಯಾನಂದ ಸ್ವರೂಪ. ಆದ್ದರಿಂದ ಅವರು ಯಾವ ಸನ್ಯಾಸಿಗಳ ಆಸರೆಯಲ್ಲಿ ಇದ್ದರೋ ಅವರು ತೀರ್ಥರು ಅಥವಾ ಆಶ್ರಮದಿಂದ ಬಂದವರಾಗಿರಬೇಕು. ಏಕೆಂದರೆ ಅಂತಹ ಸನ್ಯಾಸಿಯ ಸಹಾಯಕ ಬ್ರಹ್ಮಚಾರಿಗಳಲ್ಲೊಬ್ಬರ ಹೆಸರು ಸ್ವರೂಪ ಎಂದಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ನಿತ್ಯಾನಂದ ಸ್ವರೂಪರು ಹಿಂದೆ ಲಕ್ಷ್ಮಣನಾಗಿ ಬಂದಿದ್ರಲ್ವಾ, ಅವರು ರಾಮಚಂದ್ರರ ಸೇವೆಯನ್ನ ಮಾಡ್ಲಿಕ್ಕೆ ತಮ್ಮನಾಗಿ ಬಂದಿದ್ರು ಅಂತ ಇಲ್ಲಿ ಹೇಳ್ತಿದ್ದಾರೆ. ತಮ್ಮನಾಗಿ ಬಂದು ಸೇವೆಯನ್ನ ಸಲ್ಲಿಸಿದ್ರು ಅಂತ. ಇಲ್ಲಿ ನಿತ್ಯಾನಂದರ ಹೆಸರನ್ನ ನಿತ್ಯಾನಂದ ಸ್ವರೂಪರು ಅಂತ ನಾವು ನೋಡ್ತಾ ಇದ್ದೀವಿ. ಈ ಸ್ವರೂಪ ಅಂತಕ್ಕಂಥದ್ದು ಶಂಕರ ಸಂಪ್ರದಾಯದಲ್ಲಿ ಬರ್ತಕ್ಕಂತಹ ಸನ್ಯಾಸಿಗಳಿಗೆ ಕೊಡ್ತಕ್ಕಂತಹ ಬ್ರಹ್ಮಚಾರಿಗಳಿಗೆ ಕೊಡ್ತಕ್ಕಂತಹ ಹೆಸರು ಇದು. ಅಂದ್ರೆ ಇಲ್ಲಿ ಶಂಕರಾಚಾರ್ಯರು ಎಲ್ಲಾ ಕಡೆ 4 ಮಠಗಳನ್ನ ಸ್ಥಾಪನೆ ಮಾಡ್ಬಿಟ್ಟು ಸನ್ಯಾಸಿಗಳ ಸಹಾಯಕ್ಕೆ ಅಂತ ಕೆಲವು ಬ್ರಹ್ಮಚಾರಿಗಳು ಬೇಕು ಅಲ್ವಾ, 10 ಶಾಖೆಗಳನ್ನ ಸ್ಥಾಪನೆ ಮಾಡ್ತಾರೆ. 10 ಶಾಖೆಗಳಲ್ಲಿ ತೀರ್ಥ ಅನ್ನೋ ಒಂದು ಶಾಖೆ ಇದೆ. ಸೊ ಅಲ್ಲಿ ಬರ್ತಕ್ಕಂತಹ ಬ್ರಹ್ಮಚಾರಿಗಳಿಗೆಲ್ಲ ಸ್ವರೂಪ ಅಂತ ಹೇಳ್ತಾರಂತೆ. ಸೊ ಆ ಸ್ವರೂಪನೇ ಈ ನಮ್ಮ ನಿತ್ಯಾನಂದ ಪ್ರಭು. ಅಂದ್ರೆ ಆ ಶಾಖೆಯಲ್ಲಿ ಯಾರು ಬ್ರಹ್ಮಚಾರಿಗಳಿಗಿರ್ತಾರೋ ಅವ್ರಿಗೆಲ್ಲ ಸ್ವರೂಪ ಅಂತ ಬರುತ್ತೆ ಇಲ್ಲಿ. ಆದ್ರಿಂದ ಅವ್ರಿಗೆ ನಿತ್ಯಾನಂದ ಸ್ವರೂಪ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಹೇಳ್ತಿರ್ತಕ್ಕಂಥದ್ದು ಸ್ವರೂಪ, ಆನಂದ, ಪ್ರಕಾಶ ಇದೆಲ್ಲ ಹೇಳ್ತಿದಾರೆ ಅಲ್ವಾ, ಇದೆಲ್ಲ ಬ್ರಹ್ಮಚಾರಿಗಳ ಹೆಸರು ಇದು ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ವ್ಯಕ್ತಿಗಳ ಹೆಸರೆಲ್ಲ ಇದು ಶಂಕರರ ಸಂಪ್ರದಾಯದಲ್ಲಿ ಬರ್ತಕ್ಕಂತಹ ಬ್ರಹ್ಮಚಾರಿಗಳಿಗೆ ಕೊಡ್ತಕ್ಕಂತಹ ಹೆಸರುಗಳು ಇದು ಅಂತ. ಅಂದ್ರೆ ನಿತ್ಯಾನಂದ ಸ್ವರೂಪ ಅಂತ ಯಾಕೆ ಕರೆದಪ್ಪ ಅಂದ್ರೆ ಅವರು ತೀರ್ಥ ಅಥವಾ ಆಶ್ರಮ ಅಂತಕ್ಕಂಥ ಶಾಖೆಯ ಬ್ರಹ್ಮಚಾರಿಗಳಾಗಿದ್ರಂತೆ ಇವರು. 10 ಶಾಖೆ ಬರುತ್ತೆ, ಅದರಲ್ಲಿ ಒಂದು ತೀರ್ಥ ಅಥವಾ ಸ್ವರೂಪ ಅಂತಕ್ಕಂಥದ್ದು ಒಂದು ಶಾಖೆ. ಸೊ ಆ ಶಾಖೆಯ ಸನ್ಯಾಸಿಗಳಿಗೆ ಎಷ್ಟೊಂದ್ ಜನ ಸಹಾಯ ಬೇಕಲ್ವಾ, ಅವ್ರಿಗೆಲ್ಲ ಸೊ ಸಹಾಯ ಮಾಡ್ತಕ್ಕಂತಹ ಬ್ರಹ್ಮಚಾರಿಗಳಿಗೆ ಈ ಸ್ವರೂಪ, ಆನಂದ, ಪ್ರಕಾಶ ಈ ರೀತಿಯಾಗಿ ಹೆಸರುಗಳನ್ನೆಲ್ಲ ಕೊಡ್ತಿದ್ರು ಅಂತ ಹೇಳ್ತಿದ್ದಾರೆ. ಹರೇ ಕೃಷ್ಣ. ರಾಮೇರ ಚರಿತ್ರ ಸಬ ದುಃಖೇರ ಕಾರಣ, ಸ್ವತಂತ್ರ ಲೀಲಾಯ ದುಃಖ ಸಹೇನ ಲಕ್ಷ್ಮಣ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ. ಕಾಂತಮಣಿ ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ರಾಮೇರ ಚರಿತ್ರ ಸಬ ದುಃಖೇರ ಕಾರಣ, ಸ್ವತಂತ್ರ ಲೀಲಾಯ ದುಃಖ ಸಹೇನ ಲಕ್ಷ್ಮಣ. ರಾಮೇರ ಚರಿತ್ರ ಸಭಾ ಪ್ರಭು ರಾಮಚಂದ್ರನ ಎಲ್ಲಾ ಕಾರ್ಯಗಳು, ದುಃಖೇರ ಕಾರಣ ದುಃಖದ ಕಾರಣ, ಸ್ವತಂತ್ರವಾಗಿ ಇದ್ದರು, ಲೀಲಾಯ ಲೀಲೆಗಳಲ್ಲಿ ದುಃಖವು ಸಹೇನ ಲಕ್ಷ್ಮಣನು ಸಹಿಸುತ್ತಾನೆ. ಸಹೇನ ಲಕ್ಷ್ಮಣನು ಸಹಿಸುತ್ತಾನೆ. ಅನುವಾದ: ಪ್ರಭು ರಾಮಚಂದ್ರನ ಕಾರ್ಯಗಳೆಲ್ಲ ದುಃಖದಿಂದ ತುಂಬಿವೆ, ಆದರೆ ಲಕ್ಷ್ಮಣನು ತನ್ನಷ್ಟಕ್ಕೆ ಆ ದುಃಖವನ್ನು ತಡೆದುಕೊಂಡನು. ಅದೇ ಹರೇ ಕೃಷ್ಣ ಮಾತಾಜಿ. ರಾಮಾಯಣದಲ್ಲಿ ಬರುತ್ತಲ್ವಾ, ರಾಮಚಂದ್ರ ಪ್ರಭುಗಳು ವನವಾಸಕ್ಕೆ ಹೋಗ್ಬೇಕು, ಆ ವನವಾಸಕ್ಕೆ ಕಳಿಸ್ಲಿಕ್ಕೆ ಲಕ್ಷ್ಮಣನಿಗೆ ತಡೀತಾನೆ ಅಲ್ವಾ. ಆದ್ರೆ ಇಲ್ಲಿ ಅಣ್ಣನ ಮಾತನ್ನ ಇವರ ಸ್ವೀಕಾರ ಮಾಡ್ಬೇಕು. ಸೊ ಅದರಿಂದ ತಡಿಲಿಕ್ಕೆ ಆಗ್ಲಿಲ್ಲ, ಹೇಳಿದ್ರು, ಆದ್ರೆ ರಾಮಚಂದ್ರ ಪ್ರಭು ಕೇಳಲಿಲ್ಲ. ಸೊ ಅದರಿಂದ ತನ್ನ ದುಃಖವನ್ನ ತನ್ನಲ್ಲೇ ಇಟ್ಕೊಳ್ತಾರೆ. ರಾಮಚಂದ್ರನ ಪ್ರಭುವಿನ ಲೀಲೆಗಳಲ್ಲಿ ಎಷ್ಟೊಂದು ದುಃಖಗಳು ತುಂಬಿದೆ ಅಲ್ವಾ. ಏನು ನೋಡ್ಬೋದು, ರಾಜ್ಯವನ್ನ ಬಿಟ್ಟು ಕಾಡಿಗೆ ಹೋಗ್ತಾರೆ, 14 ವರ್ಷ ವನವಾಸ ಮಾಡ್ತಾರೆ, ಸೀತಾ ಹಬ್ಬ ಆಗತ್ತೆ, ಮತ್ತೆ ತಂದೆ ದಶರಥ ಮಹಾರಾಜರು ತೀರೋಗ್ತಾರೆ ಇವರ ಅರಣ್ಯಕ್ಕೆ ಹೋದಾಗ. ಅಂದ್ರೆ ಯುದ್ಧ, ಮತ್ತೆ ವಿರಹ, ಮತ್ತೆ ಅಗ್ನಿ ಪರೀಕ್ಷೆ, ಸೊ ಇದೆಲ್ಲ ಇತ್ತು, ಅಂದ್ರೆ ದುಃಖಮಯವಾಗಿತ್ತು ಅಲ್ವಾ. ಸೊ ಆ ದುಃಖಗಳೆಲ್ಲ ನೋಡ್ಬಿಟ್ಟು ಇವರು ಸಹಿಸ್ಕೊಳ್ತಾ ಇದ್ರಂತೆ. ಅಂದ್ರೆ ಇಲ್ಲಿ ಲಕ್ಷ್ಮಣನ್ಗೆ ಯಾರು ಬಲವಂತ ಮಾಡೋದಿಲ್ಲ, ನೀನು ಹೋಗು ಅಂತ ಅಲ್ವಾ. ಅರಮನೆಯಲ್ಲೇ ಸುಖವಾಗಿರ್ಬೋದಿತ್ತು ಇವ್ರು. ಅದು ಸರಹ ತನ್ನ ಹೆಂಡತಿ ಊರ್ಮಿಳೆಯನ್ನ ಬಿಟ್ಬಿಟ್ಟು ಅವರು ರಾಮನ ಸೇವೆಗಾಗಿ ಅವರು ಹೋಗ್ಬಿಡ್ತಾರೆ ಅಲ್ವಾ. ಅವರು ತನ್ನಷ್ಟಕ್ಕೆ ಆ ದುಃಖವನ್ನೆಲ್ಲ ತಡ್ಕೊಂಡ್ರು ನೋಡಿ. 14 ವರ್ಷ ನಿದ್ದೆ ಮಾಡ್ಲಿಲ್ಲ, ಅಣ್ಣನ ಸೇವೆ ಮಾಡ್ತಾ ಇದ್ರು. ಸೊ ಹೀಗೆ ಅವರು ತನ್ನ ದುಃಖವನ್ನೆಲ್ಲ ಅವರು ತಡೆದುಕೊಂಡ್ರು ಅಂತ ಇಲ್ಲಿ ಹೇಳ್ತಾರೆ.
निषेध करीते नारे याते छोटा बाही मौनधारी रहे लक्ष्मण मने दुःख पाही. हरे कृष्ण माताजी. ಹರೇ ಕೃಷ್ಣ. ಮಂಜುಳಾ ಮಾತಾಜಿ. ಮಂಜುಳಾ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಓದಿ. ಶ್ಲೋಕ 151. ನಿಷೇಧ ಕರಿತೆ ನಾರೆ ಯಾತೆ ಛೋಟ ಭಾಯಿ ಮೌನ ಧರಿ ರಹೆ ಲಕ್ಷ್ಮಣ ಮನೆ ದುಃಖ ಪಾಯಿ. ನಿಷೇಧ ಕರಿತೆ ನಾರೆ ಪ್ರಭು ರಾಮಚಂದ್ರನನ್ನು ತಡೆಯಲು ಆಗದೆ, ಯಾತೆ ಏಕೆಂದರೆ, ಛೋಟಬಾಯಿ ತಮ್ಮ, ಮೌನವನ್ನು ಧರಿಸಿ, ರಹೆ ಉಳಿಯುತ್ತಾನೆ, ಲಕ್ಷ್ಮಣನು ಮನಸ್ಸಿನಲ್ಲಿ ದುಃಖ ಪಾಯಿ ಪಡೆಯುವುದು. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪ್ರಭು ರಾಮಚಂದ್ರನ ನಿರ್ಧಾರವನ್ನು ತಡೆಯಲು ತಮ್ಮನಾದ ಅವನಿಂದ ಸಾಧ್ಯವಾಗಲಿಲ್ಲ. ಆದ್ದರಿಂದ ಮನಸ್ಸಿನಲ್ಲಿ ದುಃಖ ತಪ್ತನಾಗಿದ್ದರೂ ಅವನು ಮೌನವಾಗಿ ಉಳಿದನು. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೋಡಿ, ರಾಮಚಂದ್ರ ಪ್ರಭು ಈಗ ಕಾಡಿಗೆ ಹೋದಾಗ ಅವ್ರಿಗೆ ತುಂಬಾ ದುಃಖ ಆಯ್ತು. ಆದ್ರೆ ಅವರು ತಮ್ಮ ಇವನು ಚಿಕ್ಕವನಾಗಿದ್ದ, ಛೋಟಾಬಾಯಿ ಇಲ್ಲೇ ಹೇಳ್ತಿದಾರಲ್ವಾ. ಸೊ ಅದರಿಂದ ಅವರನ್ನ ತಡಿಲಿಕ್ಕೆ ಆಗ್ಲಿಲ್ಲ. ಅದರಿಂದ ಅವರು ದುಃಖ ತಪ್ತರಾಗಿ ಮೌನವಾಗಿ ಇಲ್ಲಿ ಉಳಿದ್ರು ಅಂತ ಹೇಳ್ತಿದ್ದಾರೆ. ಅಂದ್ರೆ ನಿಜವಾಗ್ಲಿ ಭಗವಂತನ ದಾಸರು ಹೇಗಿರ್ತಾರೆ, ಅವ್ರು ಯಾವಾಗ್ಲೂ ನಾನ್ ಭಗವಂತನ ದಾಸ ಅಂತನೇ ಹೇಳೋದು. ಭಗವಂತನ ಇಚ್ಛೆಗೆ ಅಡ್ಡ ಬರೋದಿಲ್ವಂತೆ. ಮನಸ್ಸಿಗೆ ನೋವಾದ್ರೂ ತನಗೆ ಇಷ್ಟ ಇಲ್ಲದೆ ಇದ್ರು ಪ್ರಭು ಹೇಳಿದ್ದಾರೆ ಸರಿ ಅಂತ ಮೌನವಾಗಿ ಸೇವೆ ಮಾಡ್ತಾರಂತೆ. ಲಕ್ಷ್ಮಣನು ಹಾಗೆ, ಇಲ್ಲಿ ನಿತ್ಯಾನಂದರು ಹಾಗೆ ಮಾಡ್ತಕ್ಕಂಥದ್ದು ಅಲ್ವಾ. ಇದರಿಂದ ನಾವು ಸಹ ಪಾಠ ಕಲ್ತ್ಕೋಬೇಕಂತೆ. ಗುರು ಕಷ್ಟದಲ್ಲಿ ತುಂಬಾ ಕಷ್ಟಕರವಾದ ಸೇವೆಯನ್ನ ನಮ್ಗೆ ಕೊಟ್ಟಾಗ ಯಾಕಪ್ಪ ಬೇಕು ನಮ್ಗಿದು ಅಂತ ನಾವು ವಾದ ಮಾಡ್ಬಾರ್ದಂತೆ. ಲಕ್ಷ್ಮಣನ ಹಾಗೆ ಮೌನವಾಗಿ ನಾವ್ ಅದನ್ನ ಮಾಡ್ಬೇಕು ಅಂತ. ಕೃಷ್ಣ ಅವತಾರೆ ಜ್ಯೇಷ್ಠ ಹೈಲ ಸೇವಾರ ಕಾರಣ ಕೃಷ್ಣ ಕೆ ಕಾರ ಇಲ್ಲ ನಾನಾ ಸುಖ ಆಸ್ವಾದನ. ಭವ್ಯ ಮಾತಾಜಿ. ಹರೇ ಕೃಷ್ಣ. ಭವ್ಯ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 152. ಕೃಷ್ಣ ಅವತಾರೆ ಜ್ಯೇಷ್ಠ ಹೈಲ ಸೇವಾರ ಕಾರಣ ಕೃಷ್ಣ ಕೆ ಕಾರ ಇಲ್ಲ ನಾನಾ ಸುಖ ಆಸ್ವಾದನ. ಕೃಷ್ಣ ಅವತಾರೆ ಪ್ರಭು ಕೃಷ್ಣನ ಅವತಾರದಲ್ಲಿ ಜ್ಯೇಷ್ಠ ಹೈಲ ಅವನು ಅಣ್ಣನಾದನು, ಸೇವಾರ ಕಾರಣ ಸೇವೆಯ ಉದ್ದೇಶದಿಂದ ಕೃಷ್ಣನಿಗೆ ಕರಾಯಿಲ ಮಾಡಿದ ನಾನಾ ಬಗೆಯ ಸುಖವನ್ನು ಆಸ್ವಾದಿಸುವುದು. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪ್ರಭು ಕೃಷ್ಣನು ಅವತರಿಸಿದಾಗ ಮನತೃಪ್ತಿಯಾಗುವಂತೆ ಸೇವೆ ಮಾಡಲು ಮತ್ತು ಎಲ್ಲಾ ಬಗೆಯ ಸುಖವನ್ನು ಅನುಭೋಗಿಸುವಂತೆ ಮಾಡಲು ಅವನು ಬಲರಾಮ ಅಣ್ಣನಾದನು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನೋಡಿ, ತ್ರೇತಾಯುಗದಲ್ಲಿ ರಾಮನ ತಮ್ಮ ಲಕ್ಷ್ಮಣ ಆಗಿ ಬಂದಾಗ ನಾನು ಛೋಟಾಬಾಯಿ ಅಂತ ನನ್ ಮಾತು ಕೇಳಿಲ್ವಾ, ನಾನು ಮುಂದೆ ದ್ವಾಪರ ಯುಗದಲ್ಲಿ ಅಣ್ಣನಾಗಿ ಅವಾಗ ನಾನ್ ಹೇಳ್ದಂಗ್ ಕೇಳ್ತಾರೆ, ಅವ್ರು ಸುಖವಾಗಿರೋ ಹಾಗೆ. ಇಲ್ಲಿ ದುಃಖಮಯ ಅಲ್ವಾ, ನಾವು ನೋಡಿ ಕಷ್ಟಪಡ್ತಾರೆ ರಾಮಚಂದ್ರ ಪ್ರಭು ಅಂತ. ಹಾಗೆ ನಾನು ಅವಾಗ ಕೃಷ್ಣನಾಗಿ ಅವತರಿಸ್ತಾ ಮನಸ್ಸಿಗೆ ತೃಪ್ತಿ ಆಗೋಷ್ಟು ಮಾಡ್ಬೇಕು ಅಂತ ಅವರು ಅಣ್ಣನಾಗಿ ಬಲರಾಮನಾಗಿ ಬರ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ರಾಮ ಲಕ್ಷ್ಮಣ ಕೃಷ್ಣ ರಾಮೇರ ಹಂಸ ವಿಶೇಷ ಅವತಾರ ಕಾಲೇ ದೋಹೆ ಹಾತ ಪ್ರವೇಶ. ವೀಣಾ ಮಾತಾಜಿ. ಹರೇ ಕೃಷ್ಣ. ವೀಣಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 153. ರಾಮ ಲಕ್ಷ್ಮಣ ಕೃಷ್ಣ ರಾಮೇರ ಅಂಶ ವಿಶೇಷ ಅವತಾರ ಕಾಲೇ ದೋನ್ಹೆ ಪ್ರವೇಶ. ರಾಮ ಲಕ್ಷ್ಮಣ, ರಾಮಚಂದ್ರ ಮತ್ತು ಲಕ್ಷ್ಮಣರು, ಕೃಷ್ಣ, ರಾಮೇರ ಅಂಶ ವಿಶೇಷ, ಪ್ರಭು ಕೃಷ್ಣ ಮತ್ತು ಪ್ರಭು ಬಲರಾಮನ ನಿರ್ದಿಷ್ಟ ವಿಸ್ತರಣೆಗಳು, ಅವತಾರದ ಸಮಯದಲ್ಲಿ, ದೋನ್ಹೆ ಅವರಿಬ್ಬರು, ರಾಮ ಮತ್ತು ಲಕ್ಷ್ಮಣ, ದೋನ್ ಹಾತೆ ಪ್ರವೇಶ ಅವರಿಬ್ಬರಲ್ಲೂ ಪ್ರವೇಶಿಸಿದರು, ಕೃಷ್ಣ ಮತ್ತು ಬಲರಾಮ. ಅನುವಾದ ಶ್ರೀಲ ಪ್ರಭುಪಾದ ಅವರಿಂದ ಶ್ರೀಲ ಪ್ರಭುಪಾದ ಅವರಿಗೆ ಜಯವಾಗಲಿ. ಶ್ರೀರಾಮ ಮತ್ತು ಶ್ರೀ ಲಕ್ಷ್ಮಣರು
ಕ್ರಮವಾಗಿ ಪ್ರಭು ಕೃಷ್ಣ ಮತ್ತು ಪ್ರಭು ಬಲರಾಮನ ಸ್ವಾಂಶಗಳು. ಕೃಷ್ಣ ಮತ್ತು ಬಲರಾಮನ ಅವತಾರ ಸಮಯದಲ್ಲಿ ಅವರು ಇವರೊಳಗೆ ಪ್ರವೇಶಿಸಿದರು. ಭಾವಾರ್ಥ: ವಿಷ್ಣು ಧರ್ಮೋತ್ತರವನ್ನು ಉಲ್ಲೇಖಿಸುತ್ತಾ ಲಘು ಭಾಗವತಾಮೃತವು ರಾಮನು ವಾಸುದೇವನ ಅವತಾರ, ಲಕ್ಷ್ಮಣನು ಸಂಕರ್ಷಣನ ಅವತಾರ, ಭರತನು ಪ್ರದ್ಯುಮ್ನನ ಅವತಾರ ಮತ್ತು ಶತ್ರುಘ್ನನು ಅನಿರುದ್ಧನ ಅವತಾರ ಎಂದು ವಿವರಿಸುತ್ತದೆ. ರಾಮಚಂದ್ರನು ನಾರಾಯಣ ಮತ್ತು ಲಕ್ಷ್ಮಣ, ಭರತ, ಶತ್ರುಘ್ನರು ಕ್ರಮವಾಗಿ ಶೇಷ, ಚಕ್ರ ಹಾಗೂ ಶಂಖ, ನಾರಾಯಣನ ಕೈಯಲ್ಲಿರುವ ಶಂಖ ಎಂದು ಪದ್ಮಪುರಾಣವು ವರ್ಣಿಸುತ್ತದೆ. ಸ್ಕಾಂದ ಪುರಾಣದ ರಾಮಗೀತದಲ್ಲಿ ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನರು ಪ್ರಭು ರಾಮನ ಮೂವರು ಅನುಚರರು ಎಂದು ವರ್ಣಿಸಲಾಗಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಕೇಳ್ತಿಲ್ವಾ ನಾನು ಓದಿದ್ದು? ರಾಮ ಲಕ್ಷ್ಮಣ ಬೇರೆ ಮಾತಾಜಿ. ಹಾ, ಕೇಳಿಸ್ತು ಮಾತಾಜಿ. ನನ್ಗೆ ನಿಮ್ದು ಮುಗ್ದಿದೆ ಅನ್ಕೊಂಡೆ ಮಾತಾಜಿ. ಬ್ರೇಕ್ ಆಗ್ತಿದೆ ನನಗೆ, ಬೇರೆಯವರು ಗೊತ್ತಿಲ್ಲ. ಹರೇ ಕೃಷ್ಣ. ಬೇರೆ ಕೇಳಿಸ್ತು ಮಾತಾಜಿ. ಹಾ, ನಂದೇ ಇಂಟರ್ನೆಟ್ ಪ್ರಾಬ್ಲಮ್. ಸ್ಲೋ ಇದೆ. ಥ್ಯಾಂಕ್ ಯು ಮಾತಾಜಿ. ರಾಮ ಲಕ್ಷ್ಮಣ ಬೇರೆ. ಹಾ, ರಾಮ ಲಕ್ಷ್ಮಣ ಬೇರೆ ಇಲ್ಲಿ, ಕೃಷ್ಣ ಬಲರಾಮ ಬೇರೆ ಅಲ್ಲ ಇಲ್ಲಿ, ಅಲ್ವಾ? ಯುಗ ಬದಲಾದಾಗ ಭಗವಂತ ವೇಷ ಬದಲಿಸ್ತಾನೆ ಅಷ್ಟೇ, ಅಲ್ವಾ? ಹಾಗೆ ಇಲ್ಲಿ ನಿತ್ಯಾನಂದರೇ ಲಕ್ಷ್ಮಣ ಆಗಿದ್ದಾನೆ, ನಿತ್ಯಾನಂದರೇ ಬಲರಾಮ ಆಗಿದ್ದಾರೆ. ಎಲ್ಲರೂ ಚೈತನ್ಯರ ಸೇವೆಗಾಗಿ ಇಲ್ಲಿ ಬಂದಿದ್ದಾರೆ, ಅಲ್ವಾ? ಅಂದ್ರೆ ಇಲ್ಲಿ ನಮ್ಗೆ ಕೃಷ್ಣ ಬಲರಾಮರೇ ಯಾರು ಹಿಂದೆ ರಾಮ ಲಕ್ಷ್ಮಣರಾಗಿರ್ತಾರಲ್ವಾ, ಅವರೇ ಕೃಷ್ಣ ಬಲರಾಮರಾಗಿ ಬರ್ತಕ್ಕಂಥದ್ದು. ಕೃಷ್ಣ ಬಲರಾಮರಾಗಿ ಅವತರಿಸಿದಾಗ ರಾಮಲರು ಹೊರಡನೆ ಪ್ರವೇಶವನ್ನ ಪಡ್ಕೊಳ್ತಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ಭರತ ಶತ್ರುಘ್ನ ಯಾರು ಅಂತ ಇಲ್ಲಿ ಹೇಳ್ತಿದ್ದಾರೆ ನಮ್ಗೆ. ಅಂದ್ರೆ ವಿಷ್ಣು ಧರ್ಮೋತ್ತರದ ಪ್ರಕಾರ ವಾಸುದೇವನೇ ರಾಮನಾಗಿದ್ದಾನೆ, ಸಂಕರ್ಷಣ ಲಕ್ಷ್ಮಣ ಆಗಿದೆ, ಭರತನಾಗಿ ಬಂದಿದ್ದಾನೆ, ಅನಿರುದ್ಧ ಶತ್ರುಘ್ನಾಗಿ ಬಂದಿದ್ದಾನಂತೆ. ಪ್ರಕಾರ ಇಲ್ಲಿ ಹೇಳ್ತಿದ್ದಾರೆ ರಾಮ ನಾರಾಯಣನಾಗಿದ್ದಾನೆ, ಇಲ್ಲಿ ಲಕ್ಷ್ಮಣ ಶೇಷನಾಗನಾಗಿ ಬರ್ತಾನೆ, ಭರತ ಚಕ್ರವಾಗಿ ಬರ್ತಾನೆ, ಶತ್ರುಘ್ನ ಶಂಖ. ಕೈಯಲ್ಲಿ ಶಂಖ ಚಕ್ರ ಎಲ್ಲ ಇರುತ್ತಲ್ವಾ ನೋಡಿ. ಶಂಖ ಭರತ ಭರತ ಚಕ್ರ ಅಲ್ವಾ? ಇಲ್ಲಿ ಲಕ್ಷ್ಮಣ ಭರತ ಮತ್ತೆ ಯುಗ್ನರು ಪ್ರಭು ರಾಮ ಮೂವರು ಎಂದು ಎಣಿಸಲಾಗಿದೆ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ. ಜೊತೆ ಅಂಶ. ಹರೇ ಕೃಷ್ಣ ಮಾತಾಜಿ. ಇಲ್ಲ ಮಾತಾಜಿ, ಅದು ರಾಮ ಚಕ್ರ ರಿಪೀಟ್ ಮಾಡ್ತೀರಾ? ತುಂಬಾ ಬ್ರೇಕ್ ಆಗ್ತಾ ಇತ್ತು. ಹೌದಾ? ಬೇರೆಯವ್ರಿಗೂ ಬ್ರೇಕ್ ಆಗ್ತಿದ್ಯಾ ಮಾತಾಜಿ? ಹರೇ ಕೃಷ್ಣ. ಹೌದು ಮಾತಾಜಿ. ನನ್ಗೇನು ಕೇಳಿಸಿಲ್ಲ. ಓಕೆ ಮಾತಾಜಿ. ಅಯ್ಯೋ, ಮಾಡ್ತೀನಿ, ಕೇಳಿಸಿಲ್ಲ ಅದೇ ಹೇಳಿ. ಹಾ, ಇಲ್ಲಿ ವಿಷ್ಣು ಧರ್ಮೋತ್ತರ ಸುದೇಶನ ಲಕ್ಷ್ಮಣನಾಗಿ ಬಂದಿದ್ದಾನೆ, ಪ್ರದ್ಯುಮ್ನ ಭರತನಾಗಿ ಬಂದಿದ್ದಾನೆ, ಅನಿರುದ್ಧ ಶತ್ರುಘ್ನಾಗಿ ಬಂದಿದ್ದಾನೆ. ನೋಡಿ, ಇವರು ಯಾವಾಗ್ಲೂ ಭಗವಂತನ ಅನುಚರರು, ಇವರು ಭಗವಂತನೊಟ್ಟಿಗೆ ಬರ್ತಾ ಇರ್ತಾರೆ. ಇನ್ನ ಪದ್ಮ ಪುರಾಣದಲ್ಲೂ ಹೇಳ್ತಿದ್ದಾರೆ, ರಾಮನೇ ನಾರಾಯಣನಾಗಿ ಬಂದಿರ್ತಕ್ಕಂಥದ್ದು, ಲಕ್ಷ್ಮಣ ಶೇಷನಾಗನಾಗಿ ಬಂದಿದ್ದಾನೆ, ಭರತ ಚಕ್ರ, ಭಗವಂತ ನಾರಾಯಣನ ಕೈಯಲ್ಲಿ ಚಕ್ರ ಇರುತ್ತಲ್ವ, ಚಕ್ರ, ಶತ್ರುಘ್ನ ಶಂಖ ಅಂತ ಇಲ್ಲಿ ಹೇಳ್ತಿದ್ದಾರೆ. ಕೃಷ್ಣಾವತಾರದಲ್ಲೂ ಇರುತ್ತಲ್ವಾ ಚಕ್ರ ಮತ್ತೆ ಶಂಖ. ಯುದ್ಧದ ಸಮಯದಲ್ಲಿ ಭಗವಂತ ಅಂದ್ರೆ ರಾಮಾಯಣದ ಈ 4 ಸಹೋದರರು ಯಾರು? ಕೃಷ್ಣನ ಚತುರ್ವ್ಯೂಹದಿಂದನೇ ಬಂದಿದ್ದಾರೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಕೇಳಿಸ್ತಾ ಮಾತಾಜಿ ಈಗ? ಥ್ಯಾಂಕ್ ಯು ಸೋ ಮಚ್. ಕೇಳಿಸ್ತು. ಹರೇ ಕೃಷ್ಣ. ಹಾ ಮಾತಾಜಿ. ಸೇಯಿ ಅಂಶ ಲಾಯಿ ಜ್ಯೇಷ್ಠ ಕನಿಷ್ಠಾಭಿಮಾನ ಅಂಶಾಂಶಿ ರೂಪೇ ಶಾಸ್ತ್ರೇ ಕಾರಯೇ ವ್ಯಾಖ್ಯಾನ.
ಹರೇ ಕೃಷ್ಣ. ವೀಣಾ ಮಾತಾಜಿ, ಚಿತ್ರಮೋಹಿನಿ ಮಾತಾಜಿ. ಹರೇ ಕೃಷ್ಣ. ಹಾ ಮಾತಾಜಿ. ಹಾ, ಹರೇ ಕೃಷ್ಣ. ಓದಿ. ಸೇಹಿ ಹಂಸ ಲಗ್ನ ಜ್ಯೇಷ್ಠ ಕನಿಷ್ಠ ಭೀಮಾನ ಆಶಾಂತಿ ರೂಪೆ ಶಸ್ತ್ರೆ ಕರಹೆ ವ್ಯಾಖ್ಯಾನ. ಸೇಹಿ ಹಂಸ ಲಗ್ನ ಸ್ವಾಂಶವನ್ನು ತೆಗೆದುಕೊಂಡು ಜ್ಯೇಷ್ಠ ಕನಿಷ್ಠ ಅಭಿಮಾನ ತಮ್ಮನ್ನು ಅಣ್ಣ ತಮ್ಮ ಎಂದು ಪರಿಗಣಿಸಿಕೊಂಡು ಅಂಶಿ ರೂಪೆ ವಿಸ್ತರಣೆಯಾಗಿ ಮತ್ತು ಮೂಲ ದೇವೋತ್ತಮ ಪರಮ ಪುರುಷನಾಗಿ ಶಸ್ತ್ರೆ ಅಪೌರುಷೇಯ ಧರ್ಮ ಗ್ರಂಥಗಳಲ್ಲಿ ಕರಹೆ ಮಾಡುತ್ತಾನೆ. ವ್ಯಾಖ್ಯಾನ ವಿವರಣೆಯನ್ನು. ಅನುವಾದ. ಕೃಷ್ಣ ಮತ್ತು ಬಲರಾಮರು ತಮ್ಮ ಮತ್ತು ಅಣ್ಣನಾಗಿ ಕಾಣಿಸಿಕೊಂಡರು, ಆದರೆ ಧರ್ಮಗ್ರಂಥಗಳಲ್ಲಿ ಅವರನ್ನು ಮೂಲ ದೇವೋತ್ತಮ ಪರಮ ಪುರುಷ ಮತ್ತು ಅವನ ವಿಸ್ತರಣೆ ಎಂದು ವರ್ಣಿಸಲಾಗಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ನೋಡಿ, ಇಲ್ಲಿ ನಮ್ಮ ಶಾಸ್ತ್ರದಲ್ಲಿ ಕೃಷ್ಣ ದೊಡ್ಡವನು ಅಂತ ಹೇಳ್ತಾರೆ ಅಲ್ವಾ. ಇಲ್ಲಿ ಲಕ್ಷ್ಮಣ ಬಂದಾಗ ತಮ್ಮನಾಗಿ ಬರ್ತಾನೆ ಅಲ್ವಾ. ಸೊ ಇಲ್ಲಿ ಶಾಸ್ತ್ರದಲ್ಲಿ ಬಲರಾಮ ಚಿಕ್ಕವನು, ಬಲರಾಮನಿಗಿಂತ ಕೃಷ್ಣ ಚಿಕ್ಕವನು ಅಲ್ವಾ. ಲೀಲೆಯಲ್ಲಿ ಅಣ್ಣನಾಗಿದ್ದಾನೆ ಇಲ್ಲಿ. ಸೊ ಹೀಗೆ ದೊಡ್ಡವರು ಚಿಕ್ಕವರು ಅನ್ನೋದು ಭಗವಂತನ ಪ್ರೇಮ ಇಲ್ಲಿ ಅಷ್ಟೇ. ಸೇವೆಯನ್ನ ಮಾಡ್ಲಿಕ್ಕೆ ಅಣ್ಣ ತಮ್ಮನಾಗಿ ಎಲ್ಲ ಬರ್ತಿದ್ದಾರೆ, ಇದು ಪ್ರೇಮದಿಂದ ಅಂತ ಇಲ್ಲಿ ಹೇಳ್ತಿದ್ದಾರೆ. ಕೆಲವೊಂದ್ಸರಿ ಅಣ್ಣನಾಗೆ ಕಾಣಿಸ್ಕೊಳ್ತಾರೆ, ಕೆಲವೊಂದ್ಸರಿ ತಮ್ಮಗೆ ಕಾಣಿಸ್ಕೊಳ್ತಾರೆ. ಆದ್ರೆ ಧರ್ಮ ಗ್ರಂಥಗಳಲ್ಲಿ ಅವರನ್ನ ಮೂಲ ದೇವೋತ್ತಮ ಪರಮ ಪುರುಷನ ವಿಸ್ತರಣೆ, ಬಲರಾಮ ಯಾವಾಗ್ಲೂ ತಿಳ್ಕೊಬೇಕು, ಭಗವಂತನ ವಿಸ್ತರಣೆ ಮೂಲ ದೇವೋತ್ತಮ ಪರಮ ಪುರುಷ ಕೃಷ್ಣನೇ ಆಗಿರ್ತಾನೆ, ಅವನ ಮೊದಲನ ವಿಸ್ತರಣೆ ಬಲರಾಮ. ಹರೇ ಕೃಷ್ಣ. ರಾಮಾದಿ 155. ರಾಮಾದಿಮೂರ್ತಿಷು ಕಲಾ ನಿಯಮೇನ ತಿಷ್ಠನ್ ನಾನಾವತಾರಂ ಅಕರೋದ್ಭವನೇಷು ಕಿಂತು ಕೃಷ್ಣಂ ಸ್ವಯಂ ಸಮಭವತ್ ಪರಮಂ ಪುಮಾನ್ಯೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಹರೇ ಕೃಷ್ಣ. ಗೀತಾಗಮ್ಯ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಗೀತಾಗಮ್ಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ. ಶ್ಲೋಕನ ಮಾತಾಜಿ. ಶ್ಲೋಕ ಅನುವಾದ ಭಾವಾರ್ಥ. ಓಕೆ ಮಾತಾಜಿ. ರಾಮಾದಿಮೂರ್ತಿಷು ಕಲಾ ನಿಯಮೇನ ತಿಷ್ಠನ್ ನಾನಾವತಾರಂ ಅಕರೋದ್ಭುವನೇಷು ಕಿಂತು ಕೃಷ್ಣ ಸ್ವಯಂ ಸಮಭವತ್ ಪರಮಾ ಪುಮಾನ್ಯೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅರ್ಥ ಹೇಳ್ಬೇಕಾ ಮಾತಾಜಿ? ಹೌದೌದು. ಹೌದು ಮಾತಾಜಿ. ರಾಮಾದಿ ಪ್ರಭು ರಾಮನ ಅವತಾರ ಇತ್ಯಾದಿ. ಮೂರ್ತಿಷು ಬೇರೆ ಬೇರೆ ರೂಪಗಳಲ್ಲಿ. ಕಲಾ ನಿಯಮೇನ ಸ್ವಾಂಶದ ಅನುಜ್ಞೆಯ ಮೇರೆಗೆ. ತಿಷ್ಠನ್ ಅಸ್ತಿತ್ವದಲ್ಲಿರುತ್ತಾರೆ. ನಾನಾ ಬಗೆ ಬಗೆಯ ಅವತಾರಗಳು. ಅಕರೋತ್ ಅನುಷ್ಠಾನಗೊಳಿಸಿದ್ದು. ಭುವನೇಶು ಜಗತ್ತುಗಳ ಪರಿಧಿಯಲ್ಲಿ. ಕಿಂತು ಆದರೆ ಕೃಷ್ಣ ಪ್ರಭು ಕೃಷ್ಣನು ಸ್ವತಃ ಸಮಭವತ್ ಆವಿರ್ಭವಿಸುವುದು. ಪರಮನು ಪುಮಾನ್ ಪುರುಷನು. ಯಾರ ಗೋವಿಂದನಿಗೆ ಆದಿಪುರುಷಂ ಮೂಲ ಪುರುಷ. ಅವನಿಗೆ ಅಹಂ ನಾನು ಭಜಾಮಿ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಅನುವಾದ ಭಾವಾರ್ಥ. ಪ್ರಭುಪಾದರಿಗೆ ಜಯವಾಗಲಿ. ಆದಿಪುರುಷನಾದ ಗೋವಿಂದನನ್ನು ನಾನು ಪೂಜಿಸುತ್ತೇನೆ. ಅವನು ತನ್ನ ನಾನಾ ವಿಧವಾದ ಸ್ವಾಂಶಗಳಿಂದ ಈ ಜಗತ್ತಿನಲ್ಲಿ ನಾನಾ ರೂಪಗಳಲ್ಲಿ ಅವತರಿಸುತ್ತಾನೆ. ಪ್ರಭು ರಾಮನೇ ಮೊದಲಾದ ಅವತಾರಗಳಲ್ಲಿ ಆವಿರ್ಭವಿಸುತ್ತಾನೆ. ಆದರೆ ಅವನು ತನ್ನ ಪರಮ ಮೂಲ ರೂಪದಲ್ಲಿ ಪ್ರಭು ಕೃಷ್ಣನಾಗಿ ಸ್ವತಃ ಆವಿರ್ಭವಿಸುತ್ತಾನೆ. ಭಾವಾರ್ಥ. ಇದು ಬ್ರಹ್ಮ ಸಂಹಿತೆಯಿಂದ ಉದ್ಧೃತವಾದ ಶ್ಲೋಕ 5.39. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ. ಇದು ಬ್ರಹ್ಮ ಸಂಹಿತೆಯ ಶ್ಲೋಕವನ್ನ ನಮ್ಗಿಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ಆದಿಪುರುಷ ಗೋವಿಂದನನ್ನ ನಾನು ಪೂಜಿಸ್ತೀನಿ. ಅವನೇ ಏನು ರಾಮ ಅವತಾರದಲ್ಲಿ ಅವತರಿಸಿದ, ಅಂದ್ರೆ ನಾನಾ ರೂಪಗಳಲ್ಲಿ ಅವರು ಅವತರಿಸ್ತಾರೆ ಅಲ್ವಾ. ಅವರು ಪ್ರಭು ರಾಮನೇ ಮೊದಲಾದ ಅವತಾರಗಳಲ್ಲಿ ಅವರು ಬರ್ತಾರೆ. ಆದ್ರೆ ಅವರು ತನ್ನ ಪರಮ ಮೂಲ ರೂಪದಲ್ಲಿ ಪ್ರಭು ಕೃಷ್ಣನಾಗಿಯೇ ಸ್ವತಃ ಆವಿರ್ಭವಿಸುತ್ತಾರೆ. ನೋಡಿ, ಈಗ ನಾವು ಬೇರೆ ಬೇರೆ ರೂಪಗಳಲ್ಲಿ ಬಂದಾಗ ಭಗವಂತ ಮತ್ಸ್ಯನಾಗಿ ಬರ್ತಾನೆ, ಕೂರ್ಮನಾಗಿ ಬರ್ತಾನೆ, ರಾಮನಾಗಿ ಬರ್ತಾನೆ ಅಲ್ವಾ. ಇದೆಲ್ಲ ಬಂದಾಗ ಏನು ಆ ಸಮಯಕ್ಕೆ ಬೇಕೋ, ಅಂದ್ರೆ ಅಲ್ಲಿ ಮತ್ಸ್ಯನಾಗಿ ವೇದಗಳನ್ನ ಕಾಪಾಡ್ಲಿಕ್ಕೆ, ಮಂದಾರ ಪರ್ವತವನ್ನ ಹೆತ್ತಲಿಕ್ಕೆ ಕೂರ್ಮನಾಗಿ ಹೀಗೆ ಬರ್ತಾರೆ. ಅಂದ್ರೆ ಇದೆಲ್ಲ ಅಂಶದ ಅವತಾರಗಳಾಗಿದೆ. ಆದ್ರೆ ಕೃಷ್ಣ ಸ್ವಯಂ ಸಮಭವತ್ ಅಂತ ಹೇಳ್ತಾರೆ. ಅಂದ್ರೆ ಕೃಷ್ಣ ಮಾತ್ರ ಸ್ವಯಂ ಭಗವಂತ. ರಾಮ ಇಲ್ಲಿ ನಮ್ಗೆ ಎಕ್ಸಾಂಪಲ್ ನೋಡೋಣ ಒಂದು. ಅಂದ್ರೆ ಮನೆ ಯಜಮಾನ ಒಮ್ಮೊಮ್ಮೆ ಕೆಲಸದವ್ರನ್ನ ಕಳಿಸ್ತಾನೆ, ಏನಾದ್ರು ಕೆಲಸ ಇದ್ರೆ ನೋಡ್ಕೊಂಡ್ ಬನ್ನಿ, ಕೇಳ್ಕೊಂಡ್ ಬನ್ನಿ ಅಂತ. ಒಮ್ಮೊಮ್ಮೆ ಮಗನನ್ನ ಕಳಿಸ್ತಾನೆ. ತುಂಬಾ ಇಂಪಾರ್ಟೆಂಟ್ ಕೆಲಸ ಇದ್ದಾಗ ಏನ್ ಮಾಡ್ತಾನೆ, ಅವನೇ ಹೋಗ್ತಾನೆ ಅಲ್ವಾ. ಅದೇ ರೀತಿ ಇಲ್ಲಿ ಕೃಷ್ಣ ಅವತಾರ ಯಜಮಾನ ತಾನೇ ಬಂದ್ಬಿಡ್ತಾನೆ. ಪೂರ್ಣ ಶಕ್ತಿ, ಪೂರ್ಣ ಮಾಧುರ್ಯ, ಪೂರ್ಣ ಪ್ರೇಮವನ್ನ ತಗೊಂಡು ಭಗವಂತನೇ ಕೃಷ್ಣನಾಗಿ ಬಂದ್ಬಿಡ್ತಾನೆ. ಕೃಷ್ಣನೇ ಮೂಲ ರೂಪದಲ್ಲಿ ಆವಿರ್ಭವಿಸೋದು ಕೃಷ್ಣನಾಗಿ ಬಂದಾಗ. ಸೊ ಅಂತಹ ಗೋವಿಂದಂ ಆದಿಪುರುಷ ಅಹಂ ಭಜಾಮಿ. ಬ್ರಹ್ಮದೇವರು ಹೇಳ್ತಿದ್ದಾರೆ, ಅಂತಹ ಗೋವಿಂದನನ್ನು ನಾನು ಭಜಿಸ್ತೀನಿ ಅಂತ. ಹರೇ ಕೃಷ್ಣ. ಶ್ರೀ ಚೈತನ್ಯ ಸೇಹಿ ಕೃಷ್ಣ ನಿತ್ಯಾನಂದ ರಾಮ, ನಿತ್ಯಾನಂದ ಪೂರ್ಣ ಕರೆ ಚೈತನ್ಯೇರ ಕಾಮ. ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮೀ ಬಿವಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ. ಶ್ಲೋಕ 156. ಶ್ರೀ ಚೈತನ್ಯ ಸೇಯಿ ಕೃಷ್ಣ ನಿತ್ಯಾನಂದ ರಾಮ, ನಿತ್ಯಾನಂದ ಪೂರ್ಣ ಕರೆ ಚೈತನ್ಯೇರ ಕಾಮ. ಶ್ರೀ ಚೈತನ್ಯ ಮಹಾಪ್ರಭುಗಳು, ಸೇಯಿ ಕೃಷ್ಣ ಆ ಮೂಲ ಕೃಷ್ಣ, ನಿತ್ಯಾನಂದ ಪ್ರಭು ನಿತ್ಯಾನಂದರು, ರಾಮ ಬಲರಾಮ ನಿತ್ಯಾನಂದ ಪ್ರಭು ನಿತ್ಯಾನಂದರು ಪೂರ್ಣ ಕರೆ ಈಡೇರಿಸುತ್ತಾರೆ ಚೈತನ್ಯೇರ ಕಾಮ. ಶ್ರೀ ಚೈತನ್ಯ ಮಹಾಪ್ರಭುಗಳ ಎಲ್ಲಾ ಕಾಮನೆಗಳನ್ನು. ಅನುವಾದ: ಅದೇ ಕೃಷ್ಣನೇ ಚೈತನ್ಯ ಮಹಾಪ್ರಭುಗಳು. ಪ್ರಭು ನಿತ್ಯಾನಂದರೇ ಪ್ರಭು ಬಲರಾಮ. ಪ್ರಭು ನಿತ್ಯಾನಂದರು ಚೈತನ್ಯ ಮಹಾಪ್ರಭುಗಳ ಎಲ್ಲಾ ಇಚ್ಛೆಗಳನ್ನು ಈಡೇರಿಸುತ್ತಾರೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾನು ಶ್ಲೋಕಕ್ಕೆ ಆಡ್ ಮಾಡ್ತೀನಿ. ಅಂದ್ರೆ ಇಲ್ಲಿ ನಾವು ರಾಮನನ್ನ ಪೂಜಿಸ್ತೀವಿ, ನರಸಿಂಹನನ್ನ ಪೂಜಿಸ್ಬಹುದು. ಆದ್ರೆ ನಮ್ಗೆ ಕೃಷ್ಣನೇ ಮೂಲ ಅಂತ ತಿಳಿದು ನಾವೆಲ್ಲಾ ಪೂಜೆಯನ್ನ ಮಾಡ್ಬೇಕು ಅಲ್ವಾ. ಈಗ ನಾವು ಗುರು ವೈಷ್ಣವರನ್ನು ಸಹ ಪೂಜಿಸ್ತೀವಿ. ಯಾಕೆ ಪೂಜಿಸ್ತೀವಿ? ಅವರು ನಮ್ಮನ್ನ ಕೃಷ್ಣನ ಹತ್ರಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ತಿಳ್ಕೊಂಡು ನಾವು ಪೂಜಿಸ್ಬೇಕು ಅಂತ. ಇಲ್ಲಿ ಕೃಷ್ಣ ಮೂಲ ಅಂತ ನಾವು ತಿಳ್ಕೊಂಡ್ವಿ. ಅದೇ ಕೃಷ್ಣನೇ ಚೈತನ್ಯ ಮಹಾಪ್ರಭುಗಳಾಗಿ ಬಂದಿರ್ತಕ್ಕಂಥದ್ದು. ಪ್ರಭು ನಿತ್ಯಾನಂದರೇ ಪ್ರಭು ಬಲರಾಮ ಆಗಿರ್ತಕ್ಕಂಥದ್ದು. ಪ್ರಭು ನಿತ್ಯಾನಂದರು ಚೈತನ್ಯ ಮಹಾಪ್ರಭುಗಳ ಎಲ್ಲಾ ಇಚ್ಛೆಗಳನ್ನ ಈಡೇರಿಸ್ತಾರೆ. ನಿತ್ಯಾನಂದರು ನಾನು ಚೈತನ್ಯರ ದಾಸ. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಏನು ಮಾತಾಜಿ ಕೇಳ್ತಿದ್ಯಾ? ಕೇಳ್ತದೆ ಮಾತಾಜಿ. ಹಾಗೆ ಮಾತಾಜಿ. ಚೈತನ್ಯ ಅವ್ರು ಏನ್ ಇಚ್ಛೆ ಪಡ್ತಾರೋ ಅದನ್ನೆಲ್ಲ ನಿತ್ಯಾನಂದ ಪ್ರಭುಗಳು ಈಡೇರಿಸ್ತಾ ಇರ್ತಾರೆ ಅಲ್ವಾ. ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಎಲ್ಲಾ ಆಸೆಗಳನ್ನು, ಎಲ್ಲಾ ಕೆಲಸಗಳನ್ನ ಪೂರ್ತಿ ಮಾಡ್ತಕ್ಕಂಥದ್ದು ಯಾರು? ನಿತ್ಯಾನಂದರೇ ಆಗಿರ್ತಾರೆ ಇಲ್ಲಿ ಅಂತ. ಅಂದ್ರೆ ದ್ವಾಪರದಲ್ಲಿ ಬಲರಾಮ ಕೃಷ್ಣನ ಸೇವೆ ಮಾಡಿದ ಹಾಗೆ ಈ ಕಲಿಯುಗದಲ್ಲಿ ನಿತ್ಯಾನಂದರು ಚೈತನ್ಯರ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಚೈತನ್ಯರಿಗೆ ಏನ್ ಬೇಕೋ ಅದನ್ನು ನಿತ್ಯಾನಂದ ಮಾಡಿ ಮುಗಿಸ್ಬಿಡ್ತಾ ಇದ್ರಂತೆ. ಚೈತನ್ಯರು ಕೃಷ್ಣ, ನಿತ್ಯಾನಂದ ಬಲರಾಮ ಅಂತ ಹೇಳ್ತೀವಿ ಅಲ್ವಾ. ಸೊ ನಿತ್ಯಾನಂದ ಮಹಿಮಾ ಸಿಂಧು ಅನಂತ ಅಪಾರ, ಏಕಾಕರ್ಣ ಸ್ಪರ್ಶಿ ಮಾತ್ರ ಸೇ ಕೃಪಾ ತಾಮ್ಹಾರ. ವೆಂಕಟಾರಾಯಣ ವಿ ಪ್ರಭುಜಿ ಓದಿ. ನಿತ್ಯಾನಂದ ಮಹಿಮಾ ಸಿಂಧು ಅನಂತ ಅಪಾರ, ಏಕಕಣ ಮಾತ್ರ ಸೇ ಕೃಪಾ ಪ್ರಭು ಮಹಿಮೆಗಳು ಅಪರಿಮಿತ
ಒಂದು ಕಾರಣ. ಸ್ಪರ್ಶಿ, ನಾನು ಸ್ಪರ್ಶಿಸಬಲ್ಲೆ ಮಾತ್ರ. ಸೇ ಆ ಕೃಪಾ ಅನುಗ್ರಹ ತಾಜಹಾರ ವರ. ಅನುವಾದ ಶ್ರೀಲ ಪ್ರಭುಪಾದ ಪ್ರಭು ನಿತ್ಯಾನಂದ ಸ್ಪರ್ಶಿಸಬಲ್ಲೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ನಿತ್ಯಾನಂದರ ಮಹಿಮೆ ಅನಂತವಾದದ್ದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಈಗ ಅದನ್ನ ಇಲ್ಲಿ ನಮ್ಗೆ ಸಾಗರಕ್ಕೆ ಹೋಲಿಕೆಯನ್ನ ಮಾಡ್ತಿದಾರಲ್ವಾ. ಈ ಸಮುದ್ರಕ್ಕೆ ಕೊನೆ ಅನ್ನೋದೇ ಇರೋದಿಲ್ಲ ಅಲ್ವಾ. ನಾವು ಅಳತೆ ಮಾಡ್ಲಿಕ್ಕೂ ಸಾಧ್ಯ ಆಗೋದಿಲ್ಲ. ಅಷ್ಟು ಆಳ ಇರುತ್ತೆ, ಅಷ್ಟು ಅಗಲ ಇರುತ್ತೆ. ಅದೇ ರೀತಿ ನಿತ್ಯಾನಂದರ ಗುಣಗಳನ್ನ ಪೂರ್ತಿ ವರ್ಣಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅದೇ ನಾನು ಆ ಸಮುದ್ರದಲ್ಲಿ ಒಂದು ಹನಿ ನೀರು ನೋಡಿ, ಆ ಹನಿ ನೀರನ್ನ ಮಾತ್ರ ನಾನು ಸ್ಪರ್ಶ ಮಾಡ್ಲಿಕ್ಕೆ ನನ್ನ ಕೈಲಾಗುತ್ತೆ. ಅಂದ್ರೆ ಸ್ವಲ್ಪ ಮಟ್ಟಿಗೆ ಮಾತ್ರ ನಾನು ಅವ್ರ ಬಗ್ಗೆ ವರ್ಣನೆಯನ್ನ ಮಾಡ್ಲಿಕ್ಕೆ ಆಗುತ್ತೆ. ಅದು ಹೇಗೆ? ಅವರ ನಿತ್ಯಾನಂದರ ಕೃಪೆಯಿಂದ ಮಾತ್ರ ನಾ ಹನಿ ನೀರನ್ನ ಸ್ಪರ್ಶ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ನಿತ್ಯಾನಂದರ ಮಹಿಮೆ ಎಷ್ಟು ದೊಡ್ಡದಪ್ಪ ಅಂದ್ರೆ ಒಂದು ಹನಿ ತಿಳಿಯೋದಕ್ಕೂ ಸಹ ಅವರ ಕೃಪೆ ಬೇಕು. ನಮ್ಮ ಸ್ವತಃ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರ ಕೃಪೆ ಇದ್ರೆ ಮಾತ್ರ ಅವ್ರ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಅಂದ್ರೆ ನಿತ್ಯಾನಂದರ ಮಹಿಮೆ ಕೊನೆ ಮೊದಲು ಅನ್ನೋದೇ ಇಲ್ಲ. ಸಮುದ್ರ ಇದ್ದಂಗೆ. ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಹೇಳ್ತಿದ್ದಾರೆ, ಮಹಾನ್ ಆಚಾರ್ಯರು ಅವರು ಅಲ್ವಾ. ಅವರೇ ಹೇಳ್ತಿದ್ದಾರೆ, ನಾನು ಒಂದು ಹನಿ ಮಾತ್ರ ಮುಟ್ಟಿದೀನಿ ಅಂತ. ಆ ಒಂದು ಹನಿ ತಿಳಿಯೋದು ಕೂಡ ನಾನು ನಿತ್ಯಾನಂದರ ಕೃಪೆಯಿಂದ. ಕೃಪೆ ಇಲ್ದಿದ್ರೆ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಆರ ಏಕಾಶೂನೋ ತಾರ ಕೃಪಾರ ಮಹಿಮಾ ಆದಮ ಜೀವೇರ ಚಡಾಯಿಲ ಊರ್ದಾಸ್ವಿಮಾ. ಲಲಿತಾ ಆರ್ ಪೂಜಾರಿ, ಲಕ್ಷ್ಮಿ BM. ಲಲಿತಾ ಆರ್ ಪೂಜಾರಿ, ಲಕ್ಷ್ಮಿ BM ಅಲ್ಲ PM. ಹರೇ ಕೃಷ್ಣ ಮಾತಾಜಿ. ಓದಿ. ಆರ ಏಕ ಶೂನ ತಾಯಿರ ಕೃಪಾರ ಮಹಿಮಾ ಆಧಾರ ಜೀವೇರ ಜಡಾಯಿಲ ಉದ್ಭತಿಮಾ. ಆರ ಇನ್ನೊಂದು, ಏಕ ಒಂದು, ಶೂನ ದಯವಿಟ್ಟು ಕೇಳಿ, ತಾಯಿರ ಕೃಪಾರ ಮಹಿಮಾ ಅವರ ಕೃಪೆಯ ಮಹಿಮೆ, ಅಧಮ ಜೀವೇರೆ ಅಧಮ ಜೀವಿಗಳನ್ನು ಚೆಡ ಇಲ್ಲ ಅವರು ಉದ್ಧರಿಸಿದರು. ಊರ್ಧ್ವ ಸೀಮಾ ಅತ್ಯುನ್ನತ ಮಿತಿಗೆ. ಅನುವಾದ, ಅವರ ಕೃಪೆಯ ಇನ್ನೊಂದು ಮಹಿಮೆಯನ್ನು ದಯವಿಟ್ಟು ಕೇಳಿ, ಪತಿತ ಜೀವಿಯೊಬ್ಬನನ್ನು ಅತ್ಯುನ್ನತ ನೆಲೆಗೆ ಏರುವಂತೆ ಅವರು ಮಾಡಿದರು. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ನಿತ್ಯಾನಂದರ ಕೃಪೆ ಎಷ್ಟು ದೊಡ್ಡದಪ್ಪ ಅಂದ್ರೆ ಯೋಗ್ಯತೆ ಇಲ್ಲದೆ ಇರ್ತಕ್ಕಂತಹ ಪಾಪಿ ಜೀವಿಗಳನ್ನು ಸಹ ಉದ್ಧಾರವನ್ನ ಮಾಡ್ತಾರೆ ಅಲ್ವಾ. ನಾವು ನೋಡ್ತೀವಿ ಜಗಾಯಿ ಮದಾಯಿ, ಅವ್ರು ಹೊಡೆದ್ರು ಪಾಪ ಅವ್ರಿಗೆ ರಕ್ತ ಬರುತ್ತೆ, ಆದ್ರೂ ಸಹ ಅವ್ರು ಏನ್ ಹೇಳ್ತಾರೆ, ನೀವು ಹರಿನಾಮವನ್ನ ಹೇಳಿ ಅಂತ ಹೇಳ್ಬಿಟ್ಟು ಅವರನ್ನು ಸಹ ಉದ್ಧಾರವನ್ನ ಮಾಡ್ತಾರೆ ಅಲ್ವಾ. ಅಂದ್ರೆ ಎಂತಹ ಪಾಪಿಗಳನ್ನಾಗಿದ್ರು ಸಹ ಅವರು ಅವರನ್ನ ಶುದ್ಧ ಮಾಡ್ತಾರೆ. ಹೇಗೆ? ಕೃಷ್ಣ ಪ್ರೇಮವನ್ನ ಕೊಟ್ಟು ಅವರನ್ನ ಅತ್ಯುನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ. ಅಂದ್ರೆ ನಿತ್ಯಾನಂದರ ಕೃಪೆ ಇನ್ನೊಂದು ಗುಣವನ್ನ ನಾನು ಹೇಳ್ತೀನಿ ಕೇಳಿ. ಅವರು ಕೆಟ್ಟವರನ್ನೆಲ್ಲ ಉತ್ತಮರನ್ನಾಗಿ ಮಾಡಿ ಪಾಪಿಯನ್ನು ಸಹ ಪರಮಭಕ್ತರನ್ನಾಗಿ ಮಾಡ್ಬಿಟ್ಟಿದ್ದಾರೆ. ಆ ಮಹಿಮೆಯನ್ನ ಹೇಳ್ತೀನಿ, ದಯವಿಟ್ಟು ಕೇಳಿ ಅಂತ ನಮ್ಗೆ ಇಲ್ಲಿ ಕೃಷ್ಣರಾಜ ಕವಿರಾಜ ಗೋಸ್ವಾಮಿ ಅವರು ಹೇಳ್ತಿದ್ದಾರೆ. ಕೃಷ್ಣ दास कविराज गोस्वामी. गुह्य कहते ही अयोग्य कहिते तथापि कही है तारा कृपा प्रकाशिते. हरे कृष्ण माताजी. लक्ष्मी PM माताजी. हरे कृष्ण माताजी. वेद गुह्य कथये अयोग्य कहिते तथापि कहिए ತಾಜಾರ ಕೃಪಾ ಪ್ರಕಾಶಿತೆ. ವೇದಗಳಂತೆ ಗುಹ್ಯ ಬಹಳ ರಹಸ್ಯವಾದ ಕಥಾ ಪ್ರಸಂಗವು ಇದು ಅಯೋಗ್ಯ ಕಹಿತೆ ಹೇಳುವುದು ಸೂಕ್ತವಲ್ಲ. ತಥಾಪಿ ಆದರೂ ಕಹಿಯೇ ಹೇಳುತ್ತೇನೆ, ತಾಜಾರ ಅವರ ಕೃಪಾ ಕರುಣೆ ಪ್ರಕಾಶತೆ ಪ್ರಕಟಪಡಿಸಲು. ಅನುವಾದ, ಅದನ್ನು ಬಹಿರಂಗಪಡಿಸುವುದು ಯೋಗ್ಯವಲ್ಲ, ಏಕೆಂದರೆ ಅದನ್ನು ವೇದಗಳಷ್ಟೇ ರಹಸ್ಯವಾಗಿಡಬೇಕು. ಆದರೂ ಅವರ ಕರುಣೆಯು ಎಲ್ಲರಿಗೂ ತಿಳಿಯಲೆಂದು ನಾನು ಅದನ್ನು ಕುರಿತು ಹೇಳುತ್ತೇನೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ. ಅಂದ್ರೆ ನಿತ್ಯಾನಂದರಲ್ಲಿ ತುಂಬಾ ಗೌಪ್ಯವಾದದ್ದಂತೆ, ಸೀಕ್ರೆಟ್. ನೋಡಿ ಆ ಸೀಕ್ರೆಟ್ ಆಚಾರ್ಯರು ನಮ್ಗೆ ಹೇಳಿದ್ದಾರೆ. ಈಗ ನಾವೆಲ್ಲ ತಿಳ್ಕೊಳ್ತಾ ಇದೀವಿ ಅಲ್ವಾ. ನಿತ್ಯಾನಂದರ ಲೀಲೆ ಅಂತಕ್ಕಂಥದ್ದು ತುಂಬಾ ಗೌಪ್ಯ ಅಂತ ಹೇಳ್ತಿದ್ದಾರೆ. ಅದನ್ನ ಯಾರಿಗೂ ಹೇಳ್ಬಾರ್ದು. ಆದ್ರೂ ನಾನು ಕೃಪೆಯಿಂದ ಇದನ್ನ ಕೇಳಿದ್ರೆ ಅವ್ರಿಗೂ ಕೃಪೆ ಅನ್ನೋದು ಸಿಗುತ್ತೆ, ಎಷ್ಟೊಂದ್ ಜನ ಉದ್ಧಾರ ಆಗ್ತಾರೆ ಅಂತ ನಾನು ಇದನ್ನ ತಿಳಿಸ್ತಾ ಇದ್ದೀನಿ, ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ನಾವಿಲ್ಲಿನು ಯಾಕೆ ಗೌಪ್ಯ, ಯಾಕೆ ಇದನ್ನ ಗೌಪ್ಯ ಅಂತಿದ್ದಾರೆ ಅಂದ್ರೆ, ಭಗವಂತನ ಲೀಲೆ ಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ ಅಲ್ವಾ. ಅವರು ತಪ್ಪು ಅರ್ಥ ಮಾಡ್ಕೊಳ್ತಾರೆ, ಹಾಗ ಅದು ಅಪರಾಧ ಆಗುತ್ತೆ ಅಲ್ವಾ. ಆದ್ರಿಂದ ಇದು ಗೌಪ್ಯವಾದದ್ದು, ಎಲ್ಲರಿಗಲ್ಲ, ಕೇವಲ ಭಕ್ತರಿಗಾಗಿ ಮಾತ್ರ ಇರ್ತಕ್ಕಂಥದ್ದು. ಹೇಳಬಾರ್ದು ಅಂತ ಗೊತ್ತಿದ್ರು ಈಗ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಇದನ್ನ ತಿಳ್ಕೊಂಡು ಎಲ್ಲರೂ ಭಗವಂತನ ಧಾಮವನ್ನ ಪ್ರವೇಶ ಮಾಡ್ಬೇಕು. ನಾನ್ ನಿಯಮ ಮುರಿದ್ರು ಪರವಾಗಿಲ್ಲ, ನಿತ್ಯಾನಂದರ ಕೃಪೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗ್ಬೇಕು ಅಂತಕ್ಕಂಥದ್ದು ಕವಿರಾಜ ಗೋಸ್ವಾಮಿಯವರ ಭಾವ ಆಗಿದೆ ಇಲ್ಲಿ ಅಲ್ಲ. ಗುರು ವೈಷ್ಣವರ ಗುಣ ಏನಾಗಿರುತ್ತೆ. ಕೃಷ್ಣದಾಸ ಕವಿರಾಜರಂತಹ ಮಹಾಪಂಡಿತರು ಕೂಡ ನೋಡಿ ಅವ್ರು ಹೇಳ್ತಿದ್ದಾರೆ, ನಾನು ಇದನ್ನ ಹೇಳಲಿಕ್ಕೆ ಯೋಗ್ಯವಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದನ್ನ ಬಹಿರಂಗ ಪಡಿಸ್ಲಿಕ್ಕೆ ಯೋಗ್ಯವಲ್ಲ. ಸೊ ಅದು ಸಹ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ. ಅದು ಅವರ ಗುಣ ನಮ್ಗೆ ತೋರ್ಸುತ್ತೆ ಅಲ್ವಾ. ಎಲ್ಲರನ್ನ ಉದ್ಧಾರ ಮಾಡ್ಬೇಕು, ತಿಳ್ಕೊಂಡ್ ಬರೀ ಅವರೊಬ್ರೆ ಉದ್ಧಾರ ಆಗದೇ ಅಲ್ಲ. ಅಂದ್ರೆ ಹೇಗೆ ಜಗಾಯ್ ಮದಾಯಿ ಅವರು ಸಹ ನಿತ್ಯಾನಂದರ ಸಂಪರ್ಕಕ್ಕೆ ಬರ್ತಾರೆ. ಬಂದಿದ ತಕ್ಷಣ ಅವರೆಲ್ಲ ಉದ್ಧಾರ ಆದ್ರು ಅಲ್ವಾ. ನಾವು ಸಹ ಅವರ ಬಗ್ಗೆ ಶ್ರವಣವನ್ನ ಮಾಡೋದ್ರಿಂದ, ಅವರ ಲೀಲೆಗಳನ್ನ ಕೇಳೋದ್ರಿಂದ ನಾವು ಅವ್ರ ಹತ್ರ ಬರ್ತಾ ಇದೀವಿ. ಅವಾಗ ನಮ್ಮಂತಹ ಪಾಪಿಗಳು ಸಹ ಉದ್ಧಾರ ಆಗ್ಲಿ ಅನ್ನೋ ಉದ್ದೇಶದಿಂದ ಆಚಾರ್ಯರು ನಮ್ಗೆ ಅವರ ಲೀಲೆಗಳನ್ನ ವರ್ಣನೆ ಮಾಡ್ತಿದಾರಂತೆ. ಶ್ಲೋಕ 160. ಉಲ್ಲಾಸ ಉಪರಿಲೇಕೋ ತೋಮಾರ ಪ್ರಸಾದ ನಿತ್ಯಾನಂದ ಪ್ರಭು ಮೋರ ಕ್ಷಮಾ ಅಪರಾಧ. ಹರೇ ಕೃಷ್ಣ. ಲಲಿತಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಉಲ್ಲಾಸವು ಪರಿಲೇಕೋ ತೋಮರ ಪ್ರಸಾದ ನಿತ್ಯಾನಂದ ಪ್ರಭು ಮೋರ ಕ್ಷಮಾ ಅಪರಾಧ. ಉಲ್ಲಾಸವು ಪರಿ ಮಹದಾನಂದದ ಕಾರಣದಿಂದಾಗಿ ಲೋಕವು ನಾನು ಬರೆಯುತ್ತೇನೆ. ತೋಮಾರ ಪ್ರಸಾದ ನಿಮ್ಮ ಕರುಣೆ ನಿತ್ಯಾನಂದ ಪ್ರಭು ಮೋರೆ ನನ್ನ ಕ್ಷಮ ದಯವಿಟ್ಟು ಕ್ಷಮಿಸಿ ಅಪರಾಧಗಳನ್ನು. ಅನುವಾದ: ಓ ಪ್ರಭು ನಿತ್ಯಾನಂದರೆ, ಅತ್ಯಾನಂದದಿಂದಾಗಿ ನಾನು ನಿಮ್ಮ ಕರುಣೆಯನ್ನು ಕುರಿತು ಬರೆಯುತ್ತಿದ್ದೇನೆ. ದಯವಿಟ್ಟು ನನ್ನ ಅಪರಾಧಗಳನ್ನು ಕ್ಷಮಿಸಿ. ಹರೇ ಕೃಷ್ಣ ಮಾತಾಜಿ. ನೋಡಿ ಮಾತಾಜಿ, ನಾನು ನಿಮ್ ಬಗ್ಗೆ ಬರೀತಾ ಇದ್ದೀನಿ. ಅದು ತುಂಬಾ ಖುಷಿಯಾಗಿ ಬರೀತಾ ಇದ್ದೀನಿ. ನಾನು ಕರುಣೆಯ ಇದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ವೈಷ್ಣವನ ಗುಣ ಅದು ಅಲ್ವಾ. ಅಂದ್ರೆ ಇಲ್ಲಿ ನಿತ್ಯಾನಂದರ ಕೃಪೆ ನೆನೆಸಿ ಅವ್ರಿಗೆ ಖುಷಿ ಆಗ್ತಾ ಇದೆ. ಎಷ್ಟೊಂದು ಕೃಪೆ ಕೊಡ್ತಾರೆ ಭಗವಂತ ಅಂತ. ಅದ್ರ ಜೊತೆಗೆ ಎಷ್ಟು ಚೆನ್ನಾಗಿದೆ ಅವರ ಕರುಣೆ, ಎಷ್ಟು ಕರುಣೆಯನ್ನ ಕೊಡ್ತಾರೆ ಅವರು ಅಂತ ಆನಂದದಿಂದ ಅವರು ಬರಿತಾ ಇದ್ದಾರಂತೆ. ನೋಡಿ, ಬರೀಲಿಕ್ಕೆ ಖುಷಿನೇ, ಅವರ ಕರುಣೆಯನ್ನ ನೆನ್ಸ್ಕೊಂಡಾಗ ಅವ್ರಿಗೆ ಆನಂದ ಅಂತಕ್ಕಂಥದ್ದು ಸಹ ಆಗ್ತಾ ಇದೆ. ಅದೇ ಸಮಯದಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ, ಅಯ್ಯೋ ನಾನು ಯೋಗ್ಯನಲ್ಲಪ್ಪ, ಈ ಗೋಪ್ಯ ವಿಷಯ ಹೇಳ್ತಾ ಇದ್ದೀನಿ, ತಪ್ಪು ಮಾಡಿರ್ಬಹುದು, ತಪ್ಪಾಗಿದ್ರೆ ದಯವಿಟ್ಟು ನನ್ನನ್ನ ಕ್ಷಮಿಸಿ ಅಂತ ಕ್ಷಮೆಯನ್ನು ಸಹ ಹೇಳ್ತಾ ಇದ್ದಾರೆ. ಅಂದ್ರೆ ನಿಜವಾದ ವೈಷ್ಣವ ಭಕ್ತನ ಗುಣ ಅಂತ ಇದು. ತುಂಬಾ ಏನು ಆನಂದ. ಆದ್ರೆ ಜೊತೆಗೆ ನಾವು ಏನು ಹೇಳಿದ್ರು ಅಂದ್ರೆ ತುಂಬಾ ಆನಂದದಿಂದ ಹೇಳ್ತೀವಿ. ಜೊತೆಗೆ ನಾವು ಏನ್ ಕಡಿಮೆ ಅಥವಾ ತಪ್ಪಾಗಿ ದೈನ್ಯ ಭಾವನೆ ಅಂತಕ್ಕಂಥದ್ದು, ದೈನ್ಯತೆ ಅನ್ನೋದು ಯಾವಾಗ್ಲೂನು ಭಕ್ತರಿಗೆ ಇರುತ್ತಂತೆ. ಸೊ ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ನಿತ್ಯಾನಂದ ಪ್ರಭುವೇ, ನಿಮ್ಮ ಕೃಪೆ ಬಗ್ಗೆ ಖುಷಿಯಿಂದ ಬರಿತಾ ಇದ್ದೀನಿ, ಆದ್ರೆ ಏನಾದ್ರೂ ತಪ್ಪು ಮಾಡಿದ್ರೆ ನನ್ನನ್ನ ಕ್ಷಮಿಸಿ ಅಂತ. ಆದೋವತ್ ಗೋಸಾಯಿರ ಏಕ ಭೃತ್ಯ ಪ್ರೇಮ ಧಾಮ ಮೀನಾ ಕೇತನ ರಾಮ ದಾಸ ಆಯ ತಾರ ರಾಮ. ಭವಾನಿ ರಂಗಸ್ವಾಮಿ ಮಾತಾಜಿ ಓದಿ. ಭವಾನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಓದಿ. ಶ್ಲೋಕ 161 ಮಾತಾಜಿ. ಹರೇ ಕೃಷ್ಣ. ಹೌದು. ಶ್ಲೋಕ 161. ಅವಧೂತ ಗೋಸಾಯಿರ ಏಕ
ಕೇಳ್ತಾ ಇದೆಯಾ ಮಾತಾಜಿ? ಹರೇ ಕೃಷ್ಣ, ಕೇಳ್ತಾ ಇದೆಯಾ? ಕೇಳ್ತದೆ ಮಾತಾಜಿ. ಅವಧೂತ ಗೋಸಾಯಿರ ಏಕಾಮೃತ್ಯ ಪ್ರೇಮಧಾಮ ಮೀನಾಕೇತನ ರಾಮದಾಸ ಸಹಾಯ ತಾಂಜರ ನಾಮ. ಅವಧೂತ ಭಿಕ್ಷು ಗೋಸಾಯಿರ ಪ್ರಭು ನಿತ್ಯಾನಂದರ ಏಕ ಒಬ್ಬ ಮೃತ್ಯ ಸೇವಕ ಪ್ರೇಮಧಾಮ ಪ್ರೇಮದ ನಿಧಿ ಮೀನಕೇತನ ರಾಮದಾಸ ಹಯ ಆಗಿದ್ದಾನೆ ತಾಂಜ್ ರಾ ಅವರ ನಾಮ ಹೆಸರು. ಅನುವಾದ: ಪ್ರಭು ನಿತ್ಯಾನಂದರ ಬಳಿ ಶ್ರೀ ಮೀನಕೇತನ ರಾಮದಾಸ ಎಂಬ ಹೆಸರಿನ ಒಬ್ಬ ಅನುಚರರಿದ್ದರು. ಅವರು ಪ್ರೇಮದ ನಿಧಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಿತ್ಯಾನಂದ ಪ್ರಭುಗೆ ಮೀನಕೇತನ ರಾಮದಾಸ ಅಂತ ಮಾತಾಜಿ ಕೇಳ್ತಿದ್ಯಾ? ಕೇಳ್ತದೆ. ನಿತ್ಯಾನಂದ ಪ್ರಭುಗಳಿಗೆ ಮೀನಕೇತನ ರಾಮದಾಸ ಅಂತ ಒಬ್ಬ ಸೇವಕ ಇದ್ರಂತೆ. ಸೊ ಅವ್ರ ಬಗ್ಗೆ ಇಲ್ಲಿ ಹೇಳ್ತಿದ್ದಾರೆ. ನಿತ್ಯಾನಂದರ ಕೃಪೆಯಿಂದ ಅಧಮ ಜೀವಿಗಳು ಹೇಗೆ ಉದ್ಧಾರ ಆಗ್ತಾರೆ ಅಂತ ತೋರ್ಸೋಕೆ ಈಗ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ಈಗ ನಿತ್ಯಾನಂದರ ಶಿಷ್ಯಂತಹ ಮೀನಕೇತನ ರಾಮದಾಸರ ಕಥೆಯನ್ನ ಈಗ ಶುರು ಮಾಡ್ತಾ ಇದ್ದಾರೆ. ಅವರು ಪ್ರೇಮದ ನಿಧಿಯಾಗಿದ್ರು, ಅಂದ್ರೆ ಪ್ರೇಮದ ಭಂಡಾರ ಇದ್ದಂಗಿದ್ರಂತೆ ಅವರು. ಅಮರ ಆಲಯ ಹಾಹೋ ರಾತ್ರ ಸಂಕೀರ್ತನ ತಾಹಾತೆ ಆಯಿಲಾತೆ ಹೋ ಪಾಯಿನಿ ಮಂತ್ರಣ. ನಂದಿನಿ ಎಸ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಂದಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನೇನ ಮಾತಾಜಿ? ಹೌದು. ಅಮರ ಆಲಯ ಅಹೋರಾತ್ರ ಸಂಕೀರ್ತನ ತಾಹತೆ ಆಯಿಲ ತಾನಹೋ ಪಾಂಜಾ ನಿಮಂತ್ರಣ. ಅಮರ ಆಲಯೇ ನನ್ನ ಮನೆಯಲ್ಲಿ ಆಹಾ ರಾತ್ರ ಹಗಲು ಮತ್ತು ರಾತ್ರಿ ಸಂಕೀರ್ತನ ಹರೇ ಕೃಷ್ಣ ಮಂತ್ರದ ಜಪ ತಾಹತೆ ಇದರ ಕಾರಣದಿಂದಾಗಿ ಆಯಿಲ ಬಂದಿತು ತಾನ್ಹೋ ಅವರು ತಾಂಜ ನಿಮಂತ್ರಣ ಆಮಂತ್ರಣವನ್ನು ಪಡೆದರು. ಅನುವಾದ: ಶಿಲ ಪ್ರಭುಪಾದರಿಂದ ಶಿಲ ಪ್ರಭುಪಾದರಿಗೆ ಜಯವಾಗಲಿ. ನನ್ನ ಮನೆಯಲ್ಲಿ ಹಗಲು ರಾತ್ರಿ ಸಂಕೀರ್ತನೆ ನಡೆಯುತ್ತಿತ್ತು. ಆದ್ದರಿಂದ ಆಮಂತ್ರಣದ ಮೇರೆಗೆ ಅವರು ನನ್ನ ಮನೆಗೆ ಭೇಟಿ ಕೊಟ್ಟಿದ್ದರು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಹೇಳ್ತಿದ್ದಾರೆ, ಅವ್ರ ಮನೆ ವೃಂದಾವನದಲ್ಲಿರುತ್ತೆ. ಅವರು ವೃಂದಾವನದಲ್ಲಿ ನನ್ನ ಮನೆಗೆ ಹಗಲು ರಾತ್ರಿ ಸಂಕೀರ್ತನೆ ನಡೀತಾ ಇತ್ತು. ಆಗ ಅವರು ನಮ್ಮ ಮನೆಗೆ ಬಂದಿದ್ರು, ನಮ್ಮ ಮನೆಗೆ ಭೇಟಿಯನ್ನ ಕೊಟ್ಟಿದ್ರು ಅಂತ ಹೇಳ್ತಿದ್ದಾರೆ. ನನ್ನ ಮನೆಯಲ್ಲಿ ಹಗಲು ರಾತ್ರಿ ಸಂಕೀರ್ತನೆ ನಡೀತಿತ್ತು. ಅಲ್ಲಿ ಮೀನಕೇತನ ರಾಮದಾಸರು ಆಹ್ವಾನದ ಮೇರೆಗೆ ಅಲ್ಲಿಗೆ ಬಂದಿದ್ರು ಅಂತ. ಮಹಾಪ್ರೇಮ ಮಾಯಾತಿ ಹೋ ಆಗೆ ನಾಯ್ ಸಕಲ ವೈಷ್ಣವತಾರ ವಂದಿಲ ಚರಣೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಲ್ಲಿ ರಾಧಿಕಾ ಮಾತಾಜಿ, ರತ್ನಾ ಮಾತಾಜಿ, ಚಿತ್ರಮೋಹಿನಿ ಮಾತಾಜಿ ಓದ್ತೀರಾ? ಚಿತ್ರಮೋಹಿನಿ ಮಾತಾಜಿ ಎಲ್ಲಿಯೋ ಇರ್ಬೇಕು ಅವ್ರು. ಓಕೆ. ಶ್ರುತಿ ಎಸ್ ಜೆ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 163. ಮಹಾಪ್ರೇಮ ಮಾಯಾತಿ ಹೋ ವಸೀಲ ಅಂಗನೆ ಸಕಲ ವೈಷ್ಣವ ತಾನ್ಹರ ವಂದಿಲ ಚರಣೆ. ಮಹಾಪ್ರೇಮಮಯ ಭಾವಾವೇಶದ ಪ್ರೇಮದಲ್ಲಿ ಮಗ್ನರಾಗಿ ತೀನ್ ಹೋ ಅವರು ವಸೀಲ ಕುಳಿತರು ಅಂಗನೆ ಹಿತ್ತಲಿನಲ್ಲಿ ಸಕಲ ವೈಷ್ಣವ ಬೇರೆ ಎಲ್ಲ ವೈಷ್ಣವರು ತಾನ್ಹರ ಅವರ ವಂದಿಲ ಅರ್ಚಿಸಿದರು ಚರಣೆ ಪಾದಕಮಲ. ಅನುವಾದ: ಪ್ರಭುಪಾದರಿಗೆ ಜಯವಾಗಲಿ. ಭಾವಾವೇಶದ ಪ್ರೇಮದಲ್ಲಿ ಮಗ್ನರಾದವರು ನನ್ನ ಅಂಗಳದಲ್ಲಿ ಕುಳಿತರು. ಅಲ್ಲಿ ಸೇರಿದ್ದ ವೈಷ್ಣವರೆಲ್ಲ ಅವರ ಪಾದಗಳಿಗೆ ಶಿರಬಾಗಿ ವಂದಿಸಿದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮೀನಕೇತನ ರಾಮದಾಸರೀಗ ಕೃಷ್ಣ ಪ್ರೇಮದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಅಲ್ವಾ. ಅವರು ಕವಿರಾಜ ಗೋಸ್ವಾಮಿಯವರ ಅಂಗಳದಲ್ಲಿ ಕುಳಿತುಕೊಳ್ತಾರಂತೆ. ಅವಾಗ ಎಲ್ಲಾ ವೈಷ್ಣವರು ಬಂದು ಅವರ ಪಾದಗಳಿಗೆ ನಮಸ್ಕಾರವನ್ನ ಮಾಡಿದ್ರು ಅಂತ. ಅಂದ್ರೆ ರಾಮದಾಸರು ಭಾವಾವಸ್ಥೆಯಲ್ಲಿರ್ತಾರಂತೆ. ಸೊ ಅವರು ಅವರ ಪ್ರೇಮವನ್ನ ನೋಡ್ಬಿಟ್ಟು ಎಲ್ಲಾ ವೈಷ್ಣವರು ಗೌರವದಿಂದ ಬಂದು ಅವರಿಗೆ ವಂದನೆಯನ್ನ ಮಾಡಿದ್ರು ಅಂತ. ಮಹಾಭಾವಾವಸ್ಥೆಯಲ್ಲಿ ಇದ್ರು ಅವರು ಅಂತ
ಅದರಿಂದ ಎಲ್ಲರೂ ಅವ್ರಿಗೆ ಗೌರವವನ್ನ ಸಲ್ಲಿಸ್ತಕ್ಕಂಥದ್ದು. ನಮಸ್ಕಾರ ಕರೀತೆ ಕಾರ ಉಪರೇತೆ ಚಡೆ ಪ್ರೇಮೆ ಕಾರೆ ವಂಶಿ ಕಾಹಕ್ಕೆ ಚಪಾಡೆ. ಹರೇ ಕೃಷ್ಣ. ಹರೇ ಕೃಷ್ಣ. ರಾಜು ಪ್ರಭುಜಿ. ರಾಜು ಪ್ರಭುಜಿ. ಎಸ್ 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 ಮಾತಾಜಿ. ಹರೇ ಕೃಷ್ಣ. ಓದ್ತೀನಿ ಮಾತಾಜಿ, ಓದ್ತೀನಿ. ಶ್ಲೋಕ 164. ನಮಸ್ಕಾರ ಕರಿತೆ ಕಾರ ಉಪರೇತ ಚಡೆ ಪ್ರೇಮೆ ಕಾರೆ ವಂಶಿ ಕಾಹಕ್ಕೆ ಚಾಪಾಡೆ. ನಮಸ್ಕಾರ ಕರಿತೆ ತಲೆಬಾಗಿ ಪ್ರಣಾಮಗಳನ್ನು ಸಲ್ಲಿಸುವಾಗ, ಕಾರ ಯಾರೋ ಒಬ್ಬರು, ಉಪರೇತೆ ದೇಹದ ಮೇಲೆ, ಚಡೆ ಎದ್ದು ನಿಂತು, ಪ್ರೇಮೆ ಭಾವಾವೇಶದ ಪ್ರೇಮದಲ್ಲಿ, ಕಾರೆ ಯಾರೋ ಒಬ್ಬರು, ವಂಶಿ ಕೊಳಲು, ಮಾರೆ ಹೊಡೆದರು, ಕಾಹಾಕೆ ಯಾರೋ ಒಬ್ಬರು ಚಾಪಡೆ ಹೊಡೆದರು. ಅನುವಾದ ಪ್ರಭುಪಾದ ಅವರಿಂದ. ಪ್ರಭುಪಾದ ಅವರಿಗೆ ಜಯವಾಗ್ಲಿ. ದೇವರನ್ನು ಕುರಿತು ಪ್ರೇಮೋಲ್ಲಾಸದ ಮನಸ್ಥಿತಿಯಲ್ಲಿ ನಮಸ್ಕಾರ ಮಾಡುತ್ತಿದ್ದರೊಬ್ಬರ ಹೆಗಲನ್ನು ಅವರು ಏರಿದರು. ಕೆಲವು ಸಲ ಅವರು ಬೇರೆಯವರನ್ನು ತಮ್ಮ ಕೊಳಲಿನಿಂದ ಹೊಡೆದರು ಅಥವಾ ಮೃದುವಾಗಿ ತಟ್ಟಿದರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಮೀನಕೇತನ ರಾಮದಾಸರು ಕೃಷ್ಣ ಪ್ರೇಮದ ಆನಂದದಲ್ಲಿ ಇರ್ತಾರೆ. ಯಾರಿಗಾದ್ರು ನಮಸ್ಕಾರ ಮಾಡೋಕೆ ಅವ್ರೇನ್ ಮಾಡ್ತಿದ್ರಂತೆ, ಹೆಗಲ ಮೇಲೆ ಹತ್ತುತ್ತಿದ್ರಂತೆ. ಕೆಲವೊಮ್ಮೆ ಅವರನ್ನ ಕೋಲಿನಿಂದ ಕೊಳಲಿನಿಂದ ಹೊಡಿತಾ ಇದ್ರಂತೆ, ಕೆಲವೊಮ್ಮೆ ಕೈಯಿಂದ ಅವರನ್ನ ತಟ್ತಾ ಇದ್ರಂತೆ. ಇದೆಲ್ಲ ಸಾಮಾನ್ಯ ನಡತೆ ಅಲ್ಲ. ಅಂದ್ರೆ ಪ್ರೇಮದ ಭಾವಾವೇಶದಲ್ಲಿ ಮಾಡೋ ಅಪೂರ್ವ ಲೀಲೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ರಾಮದಾಸರು ಬಾಹ್ಯ ಪ್ರಜ್ಞೆ ಮರೆತು ಇಲ್ಲಿ ಕೃಷ್ಣ ಪ್ರೇಮದಲ್ಲಿ ಅವರು ಮುಳುಗಿದ್ದಾರೆ. ಶ್ಲೋಕ 165. ಏನಾಯನ ದೇಕಿತೆ ಅಶ್ರು ಹಯ ಮನೆ ಯಾರ ಸೇಯಿ ನೇತ್ರೆ ಅವಿಚಿನ್ನ ವಹೇಶು ಬ್ರದಾರ. ಹರೇ ಕೃಷ್ಣ. ಯಶೋಧ ಮಾತಾಜಿ. ಹರೇ ಕೃಷ್ಣ. ಯಶೋಧ ಮಾತಾಜಿ. ಮಾತಾಜಿ ನಾನ್ ಹೊಡ್ಲಾ? ಯಶೋಧ ಮಾತಾಜಿ, 1 ನಿಮಿಷ ಮಾತಾಜಿ, ಅವ್ರಿಗೆ ಒಂದು ಚಾನ್ಸ್ ಕೊಡೋಣ. ಓಕೆ. ಯಶೋಧ ಮಾತಾಜಿ. ಹರೇ ಕೃಷ್ಣ. ಓದಿ ಮಾತಾಜಿ. ಶ್ಲೋಕ 165. 65. ಏ ನಯನ ದೇಕಿತೆ ಅಶ್ರು ಆಯ ಮನೆಯಾರ ಸೇಯಿ ನೇತೆ ಅವಿಚಿನ್ನವಯ ಅಶ್ರುದಾರ. ಏ ಅವರ ನಯನ ಕಣ್ಣುಗಳು, ದೇಕಿತೆ ನೋಡುತ್ತಾ, ಅಶ್ರು ಕಣ್ಣೀರು, ಅಯ ಕಾಣಿಸಿಕೊಂಡಿತು, ಮನೆ ಮನದಿಂದ, ಯಾರೋ ಒಬ್ಬರ, ಸೇಯಿ ನೇತೆ ಕಣ್ಣುಗಳಲ್ಲಿ, ಅವಿಚಿನ್ನ ನಿರಂತರವಾಗಿ, ವಯೆ ಅರಿಯಿತು, ಅಶ್ರುದಾರ ಕಂಬನಿಯದಾರೆ. ಅನುವಾದ ಯಾರೋ ಒಬ್ಬರು ಮಿನಿಕೇತನ ರಾಮದಾಸರ ಕಣ್ಣುಗಳು ನೋಡಿದಾಗ ಅವರ ಕಣ್ಣುಗಳಿಂದ ತನ್ನಷ್ಟಕ್ಕೆ ತಾನೇ ಕಣ್ಣೀರು ಬರುತ್ತಿತ್ತು. ಏಕೆಂದರೆ ಮೀನಕೇತನ ರಾಮದಾಸರ ಕಣ್ಣುಗಳಿಂದ ನಿರಂತರವಾಗಿ ಕಂಬನಿಯ ದಾರಿ ಹರಿಯುತ್ತಿತ್ತು. ಮಾತಾಜಿ ಮೇಲ್ ಮಾಡ್ಬೇಕಿತ್ತು. ಆಯ್ತಾ ಅಂತ ಅಷ್ಟೇ ಮಾತಾಜಿ. ಅಷ್ಟೇನಾ? ಇಲ್ಲಿ ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಮೀನಕೇತನ ರಾಮದಾಸರ ಕಣ್ಣುಗಳಿಂದ ಯಾವಾಗ್ಲೂ ಕಣ್ಣೀರ್ ಬರ್ತಾ ಇತ್ತಂತೆ. ಅದು ಧಾರೆಯಾಗಿ ಸುರಿತಾ ಇತ್ತಂತೆ. ಅದನ್ನ ನೋಡಿದವ್ರಿಗೂ ಸಹ ತಾನಾಗೆ ಕಣ್ಣೀರ್ ಬರ್ತಾ ಇತ್ತು ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದು ಕೃಷ್ಣ ಪ್ರೇಮದ ಲಕ್ಷಣ. ಇದು ರಾಮದಾಸರ ಕಣ್ಣಲ್ಲಿ ಪ್ರೇಮಾಶ್ರು ನಿಂತೇ ಇರ್ಲಿಲ್ಲ. ಪ್ರೇಮಾಶ್ರು ಅದು ಖುಷಿಯಾದ ಕಣ್ಣಲ್ಲಿ ನೀರ್ ಬರುತ್ತಲ್ಲ, ಆ ನೀರು ಅದು. ಅವರನ್ನ ನೋಡಿದವರು, ಅವರ ದರ್ಶನ ಮಾತ್ರದಿಂದಲೇ ಬೇರೆಯವರ ಹೃದಯವನ್ನು ಕರಗ್ಬಿಟ್ಟು ಕಣ್ಣೀರ್ ಬರ್ತಾ ಇತ್ತಂತೆ ಅವರಿಗೆ. ಶ್ಲೋಕ 166. ಕಬು ಕೋನ ಆಜ್ಞೆ ದೇಕಿ ಪುಲಕ ಕದಂಬ ಏಕ ಆಜ್ಞೆ ಜಾಡ್ಯ ತಾರ ಹಾರ ಆಂಗೆ ಕಂಪ. ಹರೇ ಕೃಷ್ಣ. ಇಬ್ಬರು ರತ್ನ ಮಾತಾಜಿ ಇದ್ದಾರೆ. ಓದಿ ಮಾತಾಜಿ. ರತ್ನ ಬಸವರಾಜ್, ರತ್ನ ಇಬ್ಬರಿದ್ದೀರಾ, ಓದಿ. ಕಬು ಕೋಣ ಅಂಗೆ ದೇಕಿ ಪುಲಕ ಕದಂಬ ಏಕೆ ಅಂಗೆ ಜಾಡ್ಯ ತನರ ಹಾರ ಅಂಗೆ ಕರ್ಮ ಕಂಪ. ಕಬು ಕೆಲವು ಸಲ, ಕೋಣ ಕೆಲವು, ಅಂಗೆ ದೇಹದ ಅಂಗಾಂಗಗಳಲ್ಲಿ, ದೇಕಿ ನಾನು ನೋಡುತ್ತೇನೆ, ಪುಲಕ ಕದಂಬ ಪುಷ್ಪಗಳಂತಹ ರೋಮಾಂಚನ, ಏಕೆ ಅಂಗ ದೇಹದ ಒಂದು ಭಾಗದಲ್ಲಿ, ಜಾಡ್ಯ ಸ್ತಬ್ಧ, ಅನರ ಅವರ, ಹಾರ ಹಂಗೆ ಇನ್ನೊಂದು ಅಂಗದಲ್ಲಿ, ಕಂಬು ನಡುಕ.
ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಕೆಲವು ಸಲ ಅವರ ದೇಹದ ಕೆಲವು ಅಂಗಗಳಲ್ಲಿ ಕದಂಬ ಪುಷ್ಪಗಳಂತಹ ಸಂತೋಷದ ರೋಮಾಂಚನ, ಮತ್ತೆ ಕೆಲವು ಸಲ ಒಂದು ಅಂಗವು ನಿಶ್ಚಿತವಾಗಿದ್ದರೆ ಇನ್ನೊಂದು ಕಂಪಿಸುತ್ತಿರುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಮೀನಕೇತನ ರಾಮದಾಸರ ದೇಹದಲ್ಲಿ ಕೆಲವೊಂದ್ಸರಿ ಕಂದಮ ಹೂವಿನ ಹಾಗೆ ರೋಮಾಂಚನ ಅನ್ನೋದು ಆಗ್ತಾ ಇತ್ತಂತೆ. ಒಂದ್ ಕಡೆ ದೇಹ ಜಡ ಆಗಿದ್ರೆ ಇನ್ನೊಂದ್ ಕಡೆ ನಡುಗ್ತಾ ಇತ್ತಂತೆ. ಅಂದ್ರೆ ಇವೆಲ್ಲ ಅಷ್ಟ ಸಾತ್ವಿಕ ಭಾವಗಳು ಅಂತ ಹೇಳ್ತೀವಿ. ಅಂದ್ರೆ ಕೃಷ್ಣನ ಪ್ರೇಮ ಉಕ್ಕೇರಿದಾಗ ದೇಹದಲ್ಲಿ ರೋಮಾಂಚನ ಅಂದ್ರೆ ಕಂಪನ, ಜಡತೆ ಎಲ್ಲ ತಾನಾಗೆ ಕಾಣಿಸ್ಕೊಳ್ಳುತ್ತೆ. ಇದು ಮಹಾಭಾವದ ಲಕ್ಷಣಗಳು ನೋಡಿ. ಆ ಮಹಾಭಾವದ ಲಕ್ಷಣದಲ್ಲಿ ಮೀನಕೇತ ರಾಮದಾಸರು ಇದ್ರು. 167 ನಿತ್ಯಾನಂದ ಬಲಿಯ ಬೇಕರೇನ ಓಂಕಾರ ತಾಹ ದೇಕಿ ಲೋಕೆ ರಹಾಯ ಮಹಾ ಚಮತ್ಕಾರ. ಆರತಿ ಮಾತಾಜಿ. ಹರೇ ಕೃಷ್ಣ. ಆರತಿ ಮಾತಾಜಿ. ಹರಿಣಿ ಕಕ್ಕೇರಿ ಮಾತಾಜಿ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 167. ನಿತ್ಯಾನಂದ ಬಲಿಯ ಬೇಕರೇನ ಓಂಕಾರ ತಾಹ ದೇಕಿ ಲೋಕೆ ರಾಯ ಮಹಾ ಚಮತ್ಕಾರ. ನಿತ್ಯಾನಂದರ ಹೆಸರು. ಬಲಿ ಹೇಳುತ್ತಾ, ಯಬೆ ಯಾವಾಗ, ಕರೇನ ಓಂಕಾರ ಮಹಾಶಬ್ದವನ್ನು ಮಾಡುತ್ತಾರೆ, ತಹ ದೇಖಿ ಅದನ್ನು ನೋಡಿ, ಲೋಕೇರ ಜನರ, ಹಯ ಅಲ್ಲಿದೆ, ಮಹಾ ಚಮತ್ಕಾರ ಅದ್ಭುತ ಆಶ್ಚರ್ಯ ಮತ್ತು ಬೆರಗು. ಅನುವಾದ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಅವರು ಯಾವಾಗ ನಿತ್ಯಾನಂದರ ಹೆಸರನ್ನು ಜೋರಾಗಿ ಕೂಗಲಿ, ಅವರ ಸುತ್ತ ಇದ್ದ ಜನಗಳಲ್ಲಿ ಮಹಾ ಅಚ್ಚರಿ ಮತ್ತು ಬೆರಗು ಉಂಟಾಗುತ್ತಿತ್ತು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಮೀನಕೇತನ ರಾಮದಾಸರು ನಿತ್ಯಾನಂದ ಅಂತ ಗಟ್ಟಿಯಾಗಿ ಕೂಗ್ತಾ ಇದ್ರಂತೆ. ಆಗ ಅದ್ರನ್ನ ಜನರೆಲ್ಲ ಅಚ್ಚರಿಯಾಗಿ ನೋಡ್ತಾ ಇದ್ರಂತೆ. ಅಂದ್ರೆ ಅವರ ಹೂಂಕಾರ ಅಂದ್ರೆ ಅವರು ಶಬ್ದ ಮಾಡ್ತಾ ಅಲ್ವಾ, ಅದು ತುಂಬಾ ಶಕ್ತಿ, ಪ್ರೇಮ ಅನ್ನೋದು ಅದ್ರಲ್ಲಿ ಇತ್ತು. ನಿತ್ಯಾನಂದ ಅನ್ನೋ ಹೆಸರನ್ನ ಅವರು ಭಾವಪೂರ್ಣವಾಗಿ ಕೂಗೋದನ್ನ ಕೇಳಿ ಜನರಿಗೆ ತುಂಬಾ ಮಹಾ ಆಶ್ಚರ್ಯನೂ ಸಹ ಆಗ್ತಾ ಇತ್ತಂತೆ. ಅದನ್ನ ಹೇಳ್ತಿದ್ದಾರೆ, ಮಹಾ ಆಶ್ಚರ್ಯ ಮತ್ತು ಬೆರಗುಂಟಾಗ್ತಾ ಇತ್ತು. ನೋಡಿ ಅವ್ರನ್ನ ಹೆಂಗ್ ಕರಿತಾ ಇರ್ಬೋದು ಅವರಲ್ವಾ. ನಿತ್ಯಾನಂದ ಅಂತ ಕರ್ತಿದ ತಕ್ಷಣ ಅವ್ರಿಗೆಲ್ಲ ಆಗ್ತಿತ್ತು. 168 ಗುಣಾರ್ಣವಮಿಷ್ಟ ನಾಮೇ ಏಕ ವಿಪ್ರ ಆರ್ಯ ಶ್ರೀಮೂರ್ತಿ ನಿಕಟೇ ತೇಹೋ ಕರೆ ಸೇವ ಕಾರ್ಯ. ಹರೇ ರತ್ನ ಮಾತಾಜಿ. ಹರೇ ಕೃಷ್ಣ. ಆಗೊಮ್ಮೆ ಅನ್ಮ್ಯೂಟ್ ಮಾಡಿದ್ರು. ಹರೇ ಕೃಷ್ಣ. ಗುಣಾರ್ಣವಮಿಷ್ಟ ನಾಮೇ ಏಕ ವಿಪ್ರಾರ್ಯ ಶ್ರೀಮೂರ್ತಿ ನಿಕಟೇ ತೇನ್ಹೋ ಕರೆ ಸೇವ ಕಾರ್ಯ. ಗುಣಾಣವ ಮಿಶ್ರ ನಾಮೆ ಹೆಸರಿನಿಂದ, ಏಕ ಒಬ್ಬರು, ವಿಪ್ರ ಬ್ರಾಹ್ಮಣ, ಆರ್ಯ ಬಹಳ ಗೌರವಾನ್ವಿತ, ಶ್ರೀಮೂರ್ತಿ ನಿಕಟೆ ವಿಗ್ರಹದ ಪಕ್ಕದಲ್ಲಿ, ತೇನ್ಹೋ ಅವರು ಕರೆ ಮಾಡುತ್ತಾರೆ, ಸೇವಾ ಕಾರ್ಯ ಭಕ್ತಿಯಲ್ಲಿ ಮಾಡಿದ ಕಾರ್ಯಗಳು. ಅನುವಾದ ಪ್ರಭುಪಾದರಿಂದ ಪ್ರಭುಪಾದಕ್ಕೆ ಜೈ. ಶ್ರೀ ಗುಣಾರ್ಣವ ಮಿಶ್ರ ಎಂಬ ಹೆಸರಿನ ಗೌರವಾನ್ವಿತ ಬ್ರಾಹ್ಮಣರೊಬ್ಬರು ದೇವತಾ ವಿಗ್ರಹಕ್ಕೆ ಸೇವೆ ಸಲ್ಲಿಸುತ್ತಿದ್ದರು. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ಇನ್ನೊಬ್ಬ ಭಕ್ತರ ಪರಿಚಯವನ್ನ ಮಾಡ್ತಿದ್ದಾರೆ ನಮ್ಗೆ. ಯಾರವರು? ಗುಣಾರ್ಣವ ಮಿಶ್ರ ಅಂತ. ಅವರು ಸಹ ಕವಿರಾಜರ ಮನೆಗೆ ದೇವರ ಪೂಜೆಗೆ ಅಂತ ಬಂದಿದ್ರಂತೆ. ಅಂದ್ರೆ ಗುಣಾರ್ಣವ ಮಿಶ್ರ ಅಂತ ಗೌರವಾನ್ವಿತ ಬ್ರಾಹ್ಮಣರು ಒಬ್ರು ಇರ್ತಾರಂತೆ. ಅವರು ದೇವರ ವಿಗ್ರಹದ ಹತ್ರ ಸೇವೆಯನ್ನ ಅವರು ಮಾಡ್ತಾ ಇದ್ರು. ಹರೇ ಕೃಷ್ಣ ಮಾತಾಜಿ. ಸ್ಟಾಪ್ ಮಾಡಿ ಮಾತಾಜಿ. ಹಾ ಮಾತಾಜಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಃ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶೀಲ ಪ್ರಭುಪಾದ್ ಕಿ ಜೈ. ಹೇಳೋದ್ರಲ್ಲಿ ಏನಾದ್ರು ಕೆಲವೊಂದು ತಪ್ಪುಗಳ ಆಗಿದೆ, ಕ್ಷಮೆ ಇರ್ಲಿ. ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಪ್ರಭುಪಾದ್ ಕಿ ಜೈ. ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಪ್ರಣಾಮ್. ಧನ್ಯವಾದಗಳು ಮಾತಾಜಿ. ಕೃಷ್ಣ. ನೆಕ್ಸ್ಟ್ ಯಾರು ಮಾತಾಜಿ? ನಂಗೆ ಮರ್ತೋಯ್ತು. ನೋಡಿ ಹೇಳ್ತೇನೆ ಮಾತಾಜಿ. ನೋಡ್ಲಿಲ್ಲ ನಾನು. ನೋಡ್ರಿ. ಹಾ ಮಾತಾಜಿ.
ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ. ಕುಸುಮಾ ಮಾತಾಜಿ ಬೋಲ್ ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್ ಅಯ್ಯೋ ಚಿತ್ರಮೌಳಿ ಮಾತಾಜಿಯನ್ನು ಎಷ್ಟು ಕರ್ದೆ ಇವತ್ತು ಓದ್ಲಿಕ್ಕೆ. ಕರೆದ್ರಾ ನೀವು? ಮಾತೆ ಎಷ್ಟು ಸಲ ಕರ್ದಿದ್ದೇನೆ. ಕುಸುಮ ಮಾತಾಜಿ ಚೆನ್ನಾಗ್ ಮಾಡಿದ್ರಿ ಕ್ಲಾಸ್. ಹರಿ ಬೋಲ್ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ, ಧನ್ಯವಾದ ಮಾತಾಜಿ. ಹರೇ ಪ್ರಯತ್ನ ಕೃಷ್ಣ ಮಾತಾಜಿ, ಮೊದಲನೇ ಪ್ರಯತ್ನ ನಂದಿದು. ಸಾಧ್ಯ ಆದಷ್ಟು ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದೀನಿ. ಅದ್ರ ತಪ್ಪುಗಳು ಕೆಲವೊಂದ್ಸರಿ ಹೇಳ್ಬೇಕಾದ್ರೆ ಆಗಿರ್ಬೋದು, ಶ್ಲೋಕ ಓದೋದ್ರಲ್ಲಿ ಎಸ್ಪೆಷಲಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ, ನೀವು ನೆಕ್ಸ್ಟ್ ಯಾರು ಅಂದ್ರಲ್ವಾ, ಅದನ್ನೇ ನೋಡ್ತಿದ್ದೆ ಮಾತಾಜಿ. ಯಾರು ಅಂತ ನನಗೆ ಹೇಳ್ತೀನಿ, ಓಪನ್ ಆಯ್ತು. ರೋಹಿಣಿ ಎಸ್ ಭಟ್ ಅಂತೆ ಮಾತಾಜಿ. ಶಕುಂತಲಾ ಮಾತಾಜಿ. ಶಕುಂತಲಾ ಮಾತಾಜಿ ಅಲ್ಲ ಮಾತಾಜಿ, ರೋಹಿಣಿ ಎಸ್ ಭಟ್. ಅವರಿಗೆ ಆಗುದಿಲ್ಲ ಮಾತಾಜಿ, ಕ್ಯಾಟ್ರಾಕ್ಟ್. ಓ, ಇನ್ನೆಲ್ಲಿ ಸ್ಕ್ರೀನ್ ಮೇಲೆ ಆಗಲ್ಲ ಮಾತಾಜಿ. ನೆಕ್ಸ್ಟ್ ಕಸ್ತೂರಿ ಮಾತಾಜಿ. ನೆಕ್ಸ್ಟ್ ನೇತ್ರ ಮೋಹನ್ ಮಾತಾಜಿ. ಕಸ್ತೂರಿ ಮಾತಾಜಿ ಇಲ್ಲ ಅಲ್ಲ ಇಲ್ಲಿ? ಹೌದು ಮಾತಾಜಿ, ಅವರು ಇಲ್ಲ. ಗೀತಾಗಮ್ಯ ಮಾತಾಜಿ ಮಾಡ್ತೀರಾ ನೆಕ್ಸ್ಟ್? ಮತ್ತೆ ಹಾಗೆ ಮಾಡೋಣ, ನೋಡೋಣ ಯಾರಾದ್ರೂ. ನೇತ್ರ ಮೋಹನ್ ಮಾತಾಜಿನೂ ಈ ಡೇಟ್ ಅಲ್ಲಿ ಇರಲ್ಲ, ಅವರು ಯಾತ್ರೆ ಹೋಗ್ತಾರೆ ಅನ್ಸುತ್ತೆ. ಅವರು ಸಹ ಇಲ್ಲ. 3 ಜನ ಇಲ್ಲ. ಎಲ್ಲ ರೀನಾ ಮಾತಾಜಿ, ಗೀತಾಗಮ್ಯ ಮಾತಾಜಿ, ಶಕುಂತಲಾ ಮಾತಾಜಿ ನೀವೇ ನೋಡ್ಕೊಳ್ಬೇಕು. ನಾನೂ ಇಲ್ಲ. ನೀವು ಇಲ್ವಾ ಮಾತಾಜಿ? ಹೋಗ್ತಿದ್ದೀರಾ? ಇಲ್ಲ, ನಾನು 2 ವಾರ ಇದ್ದೇನೆ, ಮತ್ತೆ ಇಲ್ಲ. ನಾನು ಹೋದ್ರೆ 2 ದಿವಸಕ್ಕೆ, 1 ದಿವಸ ಹೋಗುದು, 1 ದಿವಸ ಮದ್ವೆ ಅಟೆಂಡ್ ಮಾಡುದು, ಮತ್ತೊಂದು ದಿವಸ ಬರುದು. ಹಾ, ಈ ಬಿಸಿಲಲ್ಲಿ ಹೋಗಿ ಬರಷ್ಟಕ್ಕೆ ಸಾಕಾಗ್ಬಿಡುತ್ತೆ ಮಾತಾಜಿ. ಏನ್ ಮಾಡುದು, ಹೋಗ್ಬೇಕು ಬರ್ಬೇಕು, ಹೋಗೋ ಕಡೆ ಹೋಗ್ಲೇಬೇಕು. ನೋಡೋಣ ಏನಾಗ್ತದೆ. 41 ಇದೆ ಮಾತಾಜಿ ನಮ್ಮ ಊರಲ್ಲಿ ಬಿಸಿಲು. ಹಿಂಗಾಗಿ 5 ಗಂಟೆ ಆಗಿದ್ದು ಗೊತ್ತಾಗಲ್ಲ. ಅದಕ್ಕೆ ಸ್ವಲ್ಪ 10 ನಿಮಿಷ ಲೇಟ್ ಆಗುತ್ತೆ ಜಾಯ್ನ್ ಆಗ್ಲಿಕ್ಕೆ ಮಾತಾಜಿ ನಂಗೆ. ಹೌದಾ? ಯಪ್ಪ, ಅಷ್ಟು ತಡೆದ್ರಲ್ಲ ಸಾಕು. ನಾನ್ ಮನೆಯಿಂದ ಹೊರಗೆ ಹೋಗ್ಲಿಲ್ಲ. 41, ಓ ದೇವರೇ. 30-35 ಹೋಗಲೇ ತಡಿಲಿಕ್ಕೆ ಆಗುದಿಲ್ಲ, ಇನ್ನು 41. ಈ ಸಲ ಬಂದಿದೆ ಮಾತಾಜಿ. 40, 36, 37, 38 ತನಕ ಇರುತ್ತೆ. ಈ ಸಲ 41 ಆಗಿದೆ ಮಾತಾಜಿ. ಈಗಲೇ ಇಷ್ಟು ಬಂದ್ರೆ ಮತ್ತೆ ಇನ್ನು ಅಲ್ಲಿಗೆ ಪಾಂಡಿಚೇರಿಗೆ ಎಷ್ಟು ಬರ್ಬೋದು ಪಾಪ. ಅಲ್ಲಿದ್ದವರು ಹೇಗೆ ಮಾಡ್ತಾರ? ಹೌದೌದು ಮಾತಾಜಿ, ಅವ್ರಿಗೆ ರೂಢಿ ಆಗಿರುತ್ತೆ ಮಾತಾಜಿ. ಇಲ್ಲ ಪ್ರಭುಜಿ, ನಾನು ಇರುತ್ತೆ ಅಲ್ಲಿ ತುಂಬಾ ಜಾಸ್ತಿ. ಈಗ ಕಾಲು ಇಡ್ಲಿಕ್ಕೆ ಆಗುದಿಲ್ಲ ಹೊರಗಡೆ, ಆ ರೀತಿ ಇರ್ತದೆ. ಮನೆಯೊಳಗೆ ಇದ್ರೆ ಸಹ AC ಹಾಕಿಕೊಂಡೇ ಕೂತ್ಕೊಳ್ತಾನೆ ಅವನು, ನನ್ನ ತಂಗಿ ಮಗ. ಏನ್ ಮಾಡ್ಲಿಕ್ಕಲ್ಲ, ಅಷ್ಟು ಸೆಕೆ. ಹೌದು ಮಾತಾಜಿ, ತುಂಬಾ ಶೆಕೆ ಇದೆ. ಸೆಕೆಗಿಂತ ಸೆಕೆ ಆದ್ರೂ ತಡಿಬಹುದು, ಇದು ಉರಿ ಬರ್ತದಲ್ಲ, ಅದನ್ನು ತಡಿಲಿಕ್ಕೆ ಆಗುದಿಲ್ಲ. ಬಿಸಿ ಆಗುತ್ತೆ ಅಂತ. ಬಿಸಿ ಆಗ್ತದೆ. ಓಕೆ, ಎಂಡ್ ಮಾಡೋಣ, ನಾಳೆ ನೋಡೋಣ. ನಿಮಗೆ ತುಂಬಾ 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 ಧನ್ಯವಾದಗಳು ಮಾತಾಜಿ. ಯಾರಾದ್ರೂ ಎಮರ್ಜೆನ್ಸಿಗೆ ಇಲ್ಲದಿದ್ದಾಗ ಬನ್ನಿ ಮಾತಾಜಿ. ಹಾ ಮಾತಾಜಿ, ನೋಡೋಣ ಯಾರಿಗಾದ್ರೂ ಈ ಕಸ್ತೂರಿ ಮಾತಾಜಿದು ತಕೊಳ್ತೀರಾ? ಇಲ್ಲ ಮಾತಾಜಿ, ಈ ಮಂತ್ ಬೇಡ ಮಾತಾಜಿ. ಮಗನ್ ಹಾಲಿಡೇಸ್. ನಾನು ನಾಳೆ ಗೃಹ ಪ್ರವೇಶ ಚಿಕ್ಕಪ್ಪ ಮನೆಗೆ ಹೋಗ್ತಿದ್ದೀನಿ ಮಾತಾಜಿ. ಓಕೆ, ನೋಡೋಣ ಬೇರೆ. ಹೌದು, ಕಸ್ತೂರಿ ಮಾತಾಜಿ ಮೊನ್ನೆ ಹೇಳಿದ್ರು. ಅವರು ಅಲ್ಲಿಗೆ ಅಮೆರಿಕಕ್ಕೆ ಹೋದ್ರಾ ಅಂತ ಹೇಳಿ ಡೌಟ್. ನೋಡೋಣ ಯಾರಾದ್ರೂ ಸಿಗ್ಬೋದು. ಹರೇ ಕೃಷ್ಣ. ರೀನಾ ಮಾತಾಜಿ, ಗೀತಾಗಮ್ಯ ಮಾತಾಜಿ ಅವರೇ ಇದ್ದಾರೆ, ಇಬ್ಬರು ರಜೆಯಲ್ಲಿ. ಅವರು ಏನು